ಆಗ್ತಾ ಇದೆ. ಯಾವುದೇ ವಿಘ್ನ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ಆ ಭೂಮಿ ಪೂಜೆ ನೆರವೇರಬೇಕು ಮತ್ತು ಈ ದೇಶದಿಂದ ಕೊರೋನಾ ಎಂಬ ಮಹಾಮಾರಿ ಆದಷ್ಟು ಬೇಗ ದೂರ ಆಗಬೇಕು. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಬೇಕೆಂಬ ಪ್ರಾರ್ಥನೆಯನ್ನು ತಾಯಿ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಮಾಡ್ತಿದ್ದೇವೆ. ಎಲ್ಲರಿಗೂ ಸನ್ಮಂಗಳವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತೆ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಆ ತಾಯಿ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಮಾಡುವಂಥ ಪ್ರಾರ್ಥನೆ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರೈಲೋಕ್ಯ ನಾರಾಯಣಿ ರಾಮಾಯ ರಾಮಭದ್ರಾಯ ರಾಮ. ಸ್ವಾಮೀಜಿಯವರ ಪಾಲ್ಗೊಂಡು ಇರ್ಬೋದು ಅಂತೇಳಿದರೆ ಅವರ ಒಂದು ಕನಸು ಕೂಡ ಇತ್ತು, ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಆಗಬೇಕಂತ. ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಅವರ ಆತ್ಮ ಈ ಒಂದು ಪುಣ್ಯ ಕಾರ್ಯವನ್ನು ವೀಕ್ಷಿಸ್ತಿರ್ಬೋದು ಅಂತೇಳಿ ನಮ್ಮೆಲ್ಲರ ನಂಬಿಕೆ. ಸೀತಾರಾಮ ಬಂಗೇರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಚಾರ್ಯ ಕೋಟೆಯವರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಕಾರ್ಯಕರ್ತರು ಶ್ರೀಯುತ ಸೀತಾರಾಮ ಬಂಗೇರ, ಸಂಘ ಪರಿವಾರದ ಕಾರ್ಯಕರ್ತರು, ಸಂಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಂತರಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಯೋಧ್ಯೆಯ ಶ್ರೀ ಭವ್ಯ ರಾಮ ಮಂದಿರಕ್ಕೆ ಬಂಧುಗಳೇ ಕಾರ್ಯಕ್ರಮವನ್ನು ಆರಂಭಿಸ್ತಾ
Hare
संपद पाता। ओम जय भारत माता। ओम जय भारत माता। जय जय भारत माता। जो जन तुझको ध्याता, जो जन तुझको ध्याता, सुख संपद पाता। ओम जय भारत माता। ऋषि मुनियों ने तेरी महिमा है गाई, मैया महिमा है गाई। रिद्धि सिद्धि दे तूने, रिद्धि सिद्धि दे तूने, सबका कटाई। ओम जय भारत माता। मैया जय भारत माता। ओम जय भारत माता। मैया जय भारत माता। जो जन तुझको ध्याता, जो जन तुझको ध्याता, सुख संपद पाता। ओम जय भारत माता। ओम जय भारत माता। ಎಲ್ಲ ಕಾರ್ಯಕರ್ತರು ಕೂಡ ದಯಮಾಡಿ ತಮ್ಮ ತಮ್ಮ ಆಸನಗಳನ್ನು ಸ್ವೀಕಾರ ಮಾಡಬೇಕು ಬಂದಾಗ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶ್ರೀಯುತ ಮಧುಸೂದನ್ ನಾಯರ್, ಆಡಳಿತ ಟ್ರಸ್ಟಿ ಅತಿಥಿ ಗೌರವ ಬಜರಂಗದಳ ಉಳ್ಳಾಲ ಪ್ರಕಟ. ಬಂಧುಗಳೇ, ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಎಲ್ಲ ಹಿರಿಯರನ್ನ ವೇದಿಕೆಗೆ. ಈ ಒಂದು ಪುಣ್ಯ देवी की प्रतिमा बच्चा बच्चा राम है, बच्चा बच्चा राम है, हरे राम है। हर बाला देवी की प्रतिमा बच्चा बच्चा राम है, बच्चा बच्चा राम है। हर शरीर मंदिर सा पावन, हर शरीर मंदिर सा पावन, हर मानव उपकारी है। जहाँ सिंह बन गए खिलौने, गाय जहाँ माँ प्यारी है। जहाँ सवेरा शंख बजाता, वो जहाँ सवेरा शंख बजाता, लोरी गाती शाम है। तमोभूमि हर ग्राम है, बच्चा बच्चा राम है, बच्चा बच्चा राम है। जहाँ कर्म से भाग्य बदलता, जहाँ कर्म से भाग्य बदलता, निष्ठा कल्याणी है। त्याग और तप की गाथाएं गाती कवि की वाणी है। जहाँ जहाँ गंगा जल सा निर्मल है, अविराम है। ज्ञान जहाँ का गंगा जल सा निर्मल है, अविराम है। हर बाला देवी की प्रतिमा बच्चा बच्चा राम है। हर बाला देवी की प्रतिमा बच्चा बच्चा राम है। जिसके सैनिक समर भूमि में, जिसके सैनिक समर भूमि में गाया करते गीता है। जहाँ खेत में हर के नीचे केला करती सीता है। जीवन का आदर्श जहाँ पर, वो जीवन का आदर्श जहाँ पर परमेश्वर का धाम है। हर भाला देवी की प्रतिमा बच्चा बच्चा राम है, बच्चा बच्चा राम है। चंदन है इस देश की
माटी तपोभूमि हर नाम है, हर माला देवी की प्रतिमा, बच्चा बच्चा राम है, बच्चा बच्चा राम है, बच्चा बच्चा राम है, बच्चा बच्चा राम है। ಉಳ್ಳಾಲ ಪ್ರಕರಣದ ಭಜನೆ ದಳದ ಸಂಚಾಲಕರಾಗಿರುವಂತಹ ಶ್ರೀಯುತ ಅರ್ಜುನ್ ಮಾಡೋರು ಇವರು ಅದೇ ರೀತಿ ಪ್ರಸ್ತಾವನೆಯನ್ನು ಕೂಡ ಮಾಡಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾರೆ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಬೇಕು. ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ನಗರ ಪ್ರಖಂಡದ ವತಿಯಿಂದ ನಡೆಯುತ್ತಿರುವಂತಹ ಹಿಂದೂ ಸಮಾಜದ ಶತಮಾನದ ಕನಸಾಗಿರುವಂತಹ ಅಯೋಧ್ಯೆಯ ಆ ಭೂಮಿ ಪೂಜನ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ನಾವೆಲ್ಲ ಕಣ್ತುಂಬಿಸಿಕೊಂಡಿರುತ್ತೇವೆ. ಅದೇ ರೀತಿಯಾಗಿ ಈ ಭೂಮಿ ಪೂಜನಾ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಇರುವವರು ಶ್ರೀ ವಿಶ್ವನಾಥ್ ಮಾಸ್ಟರ್. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೇವಾ ಪ್ರಮುಖರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ನಗರ ಪ್ರಖಂಡದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಆತ್ಮೀಯರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇದರ ಟ್ರಸ್ಟಿಯೂ ಆಗಿರುವಂತಹ ಶ್ರೀ ಮಧುಸೂದನ್ ಅಯ್ಯರ್ ಇವರನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ನಗರ ಪ್ರಖಂಡದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ವಿಶ್ವ ಹಿಂದೂ ಪರಿಷತ್ನ ಉಳ್ಳಾಳ ನಗರ ಪ್ರಖಂಡದ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ನಾರಾಯಣ ಕುಂಪಲ ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಸಂಘ ಪರಿವಾರದ ಎಲ್ಲ ಪ್ರಮುಖರನ್ನು, ಕಾರ್ಯಕರ್ತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಿಂದೂ ಸಮಾಜದ 5 ಶತಮಾನದ ಕನಸು ಇಡೀ ಜಗತ್ತು ಭಾರತದ ಕಡೆ ಈ ದಿನ ನೋಡ್ತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯ ಆ ಪುಣ್ಯ ಭೂಮಿಗೆ ಇಂದು ಶಂಕುಸ್ಥಾಪನೆ ನೆರವೇರಿದೆ. ಆದರೆ ಈ ಪವಿತ್ರವಾದ ಗಳಿಗೆ ಕೂಡಿ ಬರಬೇಕು ಅಂತಾದ್ರೆ ಇಲ್ಲಿಂದ ಕರಸೇವೆಗಾಗಿ ಹೊರಟಂತಹ ಆ ಕರಸೇವಕರು ಅವರು ಮಾಡಿದಂತಹ ಸಮರ್ಪಣೆ ಕಾರ್ಯ ನಮಗೆಲ್ಲರಿಗೂ ಎಂದಿಗೂ ಆದರ್ಶ. ಅಂತಹ ವ್ಯಕ್ತಿ ಶ್ರೀ ಜಲಂಧರ್ ರೈ. ಉಳ್ಳಾಳದ ನಮ್ಮ ಜನತೆಗೆ ಎಲ್ಲರ ಜನಮಾನಸದಲ್ಲಿ ಪ್ರಚಲಿತವಾಗಿರುವಂತಹ ಹೆಸರು. ಹಿಂದೂ ಸಮಾಜದ ತರುಣರನ್ನು ಹಿಂದುತ್ವದ ಮತ್ತು ರಾಷ್ಟ್ರೀಯತೆಯ ತತ್ವದ ಆಧಾರದಲ್ಲಿ ಒಗ್ಗೂಡಿಸಿ ಇಲ್ಲಿಂದ ಅಯೋಧ್ಯೆಗೆ ಕರಸೇವಕರ ತಂಡವನ್ನು ಕಳುಹಿಸಿಕೊಟ್ಟದರಲ್ಲಿ ಜಲಂಧರಯ್ಯವರ ಹೆಸರು ಕೂಡ ಅತ್ಯಂತ ಪ್ರಮುಖವಾದದ್ದು. ಅವರು ತಮ್ಮ ಮದುವೆಯ ಆ ಶುಭ ದಿನದಂದು ತಮ್ಮ ಧರ್ಮಪತ್ನಿಯವರಿಗೆ ಒಟ್ಟಾಗಿ ಸೇರಿ ಆ ಅಯೋಧ್ಯೆಯ ಕರಸೇವೆಯಲ್ಲಿ ಭಾಗಿಯಾದದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸಲೇಬೇಕಾಗ್ತದೆ. ಅಂತಹ ಶ್ರೇಷ್ಠ ವ್ಯಕ್ತಿ, ಆ ಶ್ರೇಷ್ಠ ವ್ಯಕ್ತಿಯ ಜೊತೆಗೂಡಿದಂತಹ ಶ್ರೇಷ್ಠ ಕಾರ್ಯಕರ್ತರು
ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಎಲ್ಲ ಕರಸೇವಕರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರಾಯು ಆ ನದಿ ತೀರದಲ್ಲಿ ಹಿಂದೂ ಸಮಾಜಕ್ಕೆ ಕಳಂಕಿತವಾಗಿ ವಿಕ್ರಮಾದಿತ್ಯ ನಿರ್ಮಿಸಿದಂತಹ ಆ 7 ಅಂತಸ್ತಿನ ರಾಜಗೋಪುರವಿದ್ದಂತಹ ಆ ಅಯೋಧ್ಯದ ರಾಮ ಮಂದಿರವನ್ನು ಕೆಡವಿ ಬಾಬರನಿಗೆ ಬಹುಮಾನವಾಗಿ ಕೊಟ್ಟಂತಹ ಆ ಮೀರ್ ಬಾಕಿ ಎನ್ನುವ ಬಾಬರನ ಸೇನಾಧಿಪತಿ. ಒಟ್ಟಾರೆ ಚಿತ್ರಣ ಹಿಂದೂ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ಅವಮಾನ ಮಾಡಲೆಂದು ಆ ದೇಶದ ಹಿಂದೂ ಸಮಾಜದ ಕಳಶಪ್ರಾಯವಾಗಿರುವಂತಹ ಅಯೋಧ್ಯೆಯ ಸುತ್ತು ಪೌಳಿಯಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಆ ನಿರ್ಮಾಣದ ಕಾರ್ಯ ನಡೆದ ನಂತರ ಇಡೀ ಹಿಂದೂ ಸಮಾಜ ನಿರಂತರವಾದ ಹೋರಾಟವನ್ನು ಮಾಡ್ತಾ ಬರ್ತದೆ. ಹೋರಾಟ ಎಷ್ಟು ಶಕ್ತಿಯುತವಾಗಿತ್ತಂದ್ರೆ ಆಗಿನ ಸರಕಾರಗಳು ಕೂಡ ಈ ಕರಸೇವಕರ ಆಕ್ರೋಶವನ್ನು ಯಾವುದೇ ರೀತಿ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಕರಸೇವಕರ ಬಲಿದಾನದ ಮತ್ತು ಪ್ರಾಣಾರ್ಪಣೆಯ ಆ ಕಾರ್ಯಕರ್ತರಿಗೆ ಗೌರವ ಸಮರ್ಪಿಸುವಂತಹ ಕಾರ್ಯವೇ ಇದು ಈ ದಿನದ ಸತ್ಸಂಗ ಕಾರ್ಯಕ್ರಮ. ಮತ್ತು ಕಾರ್ಯಕ್ರಮದ ಎಲ್ಲ ವಿಧಿವಿಧಾನವನ್ನು ನಮ್ಮ ಕಾರ್ಯಕರ್ತರಿಗೆ ತೋರ್ಪಡಿಸುವಂಥದ್ದು. ನೀವು ಮಾಡಿದಂತಹ ಕರಸೇವೆ ನನ್ನಂತಹ ಸಾವಿರ ಕಾರ್ಯಕರ್ತರಿಗೆ ಇನ್ನು ಮುಂದಕ್ಕೆ ಆದರ್ಶವಾಗಿ ಮಾದರಿಯಾಗಿ ಎದ್ದು ನಿಲ್ತದೆ. ಮುಂದಿನ ನಮ್ಮ ಕನಸಾದಂತಹ ಬೇರೆ ಬೇರೆ ಮಠ ಮಂದಿರಗಳನ್ನು ಕೂಡ ಹಿಂದೂ ಸಮಾಜದ ಒಳಗೆ ಸೇರಿಸುವಂತಹ ಪ್ರಯತ್ನವನ್ನು ನಾವೆಲ್ಲ ಖಂಡಿತ ಮಾಡ್ತೇವೆ ಎನ್ನುವ ಆಶ್ವಾಸನೆ ಕೊಡ್ತಾ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಕನ್ನಡರ ಅವಧಿಯಲ್ಲಿ ಹಿಂದೂ ಸಮಾಜದ ಒಳಿತಿಗಾಗಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗವಹಿಸಿ ಕರಸೇವೆಗಾಗಿ ಭಾಗವಹಿಸಿದಂತಹ ಹಿರಿಯರನ್ನ ಗೌರವಿಸುವ ಸಂದರ್ಭ ಇದು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಕರಸೇವಕರನ್ನ ವೇದಿಕೆಗೆ ಕರೆದು ಅವರಿಗೊಂದು ಗುರುವಂದನೆ, ಗೌರವ ವಂದನೆಯನ್ನು ಕೊಡುವಂತಹ ಸಂದರ್ಭ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಉಳ್ಳಾಲ ಪ್ರಖಂಡದ ಸಾಪ್ತಾಹಿಕ ಪ್ರಮುಖರಾಗಿರುವಂತಹ ಕೌಶಿಕ್ ಉಳ್ಳಾಲ್ ಬೈ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ನಾವೀಗ ಬಂದಿದ್ದೇವೆ. ಅಂದು ಮಂದಿರ ಹೋರಾಟದಲ್ಲಿ ಮುಂಚಿನಿಯಲ್ಲಿದ್ದು ಈ ಭಾಗದಿಂದ ಕರಸೇವೆಗೆ ತೆರಳಿದ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ವಿಶ್ವನಾಥ್ ಮಾಸ್ಟರ್ ರಾಮಕೃಷ್ಣ ಶೆಟ್ಟಿ ಮಾಡೂರು. ಹಿಂದೂ ಸಮಾಜದ ಒಳಿತಿಗಾಗಿ ಈ ಒಂದು ಕೆಲಸವನ್ನು ಮಾಡಿದಂತಹ ಈ ಕರಸೇವಕರಿಗೆ ನಮ್ಮ ಹೃದಯಾಂತರಗಳಾದ ಅಭಿನಂದನೆಗಳು, ಅಭಿವಂದನೆಗಳು. ಒಂದು ವೇಳೆ ಹೇಳ್ತಾರೆ, ಒಂದು ಕಡೆ ಮಂಗಳೂರು ಸಂಘಟನೆಗಳ ಆ ಕಾಲದಲ್ಲಿ ವಿಶೇಷವಾಗಿ ದೇಶಭಕ್ತಿಯನ್ನು ಹೊರಸೂಸುವಂತಹ ಈ ಪುಣ್ಯ ಕಾರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರಿಗೂ ಕೂಡ ವಂದನೆಗಳನ್ನ, ಅಭಿವಂದನೆಗಳನ್ನ ಹೇಳ್ತಾ ಇದ್ದೇವೆ. ಒಂದು ಕಡೆ ವಂದನೆಗಳು ಹಿರಿಯರಿಗೆ. ಅದೇ ರೀತಿಯಲ್ಲಿ ಶ್ರೀ 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 ರಮಾನಂದ ಸ್ವಾಮೀಜಿಯವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ. ಈ ಭಾಗದಿಂದ
ಕೆಳಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಕೋಟೆಗಾರ್ ವದಂತಿ ಜಲಂಧರಯವರ ತಂಗಿ ಸಹೋದರಿಯಾಗಿರುವಂತಹ ಸುಜಯ ಇವತ್ತು ಅಮೆರಿಕದಲ್ಲಿದ್ದಾರೆ. ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ವಂದನೆಗಳು, ಅಭಿವಂದನೆಗಳು. ವ್ಯಕ್ತಿತ್ವ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರಬಹುದು, ಎಲ್ಲ ಹಿರಿಜೀವಗಳು ಇವತ್ತಿನ ಈ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಾವು ಸ್ಮರಿಸಲೇಬೇಕು. ಅದೇ ರೀತಿಯಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇನೆ, ಯಾರಾದರೂ ಭಾಗಿಯಾಗಿದ್ದರೆ ದಯಮಾಡಿ, ತಪ್ಪಿ ಹೋಗಿದ್ದರೆ ದಯಮಾಡಿ ನಮ್ಮ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಹೆಸರನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್ ಭಟ್ ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜೀವವನ್ನು ಲೆಕ್ಕಿಸದೆ ಆ ಮಂದಿರ ನಿರ್ಮಾಣದ ಕರಸೇವೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಆತ್ಮೀಯ ವಂದನೆಗಳನ್ನ, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಕ್ಕಳೇ ಜೋರಾದ ವಂದನೆಗಳು, ಅಭಿವಂದನೆಗಳು. 1528ರಲ್ಲಿ ವಿಕ್ರಮಾದಿತ್ಯನಿಂದ ಪ್ರಸ್ಥಾಪಿತವಾದಂತಹ 7 ಅಂತಸ್ತಿನ ಚಿನ್ನದ ದೇವಾಲಯ ಮೊಘಲರ ದಾಳಿಗೆ ಈಡಾಗಿ ಧ್ವಂಸವಾಯಿತು. ಆ ಸಂದರ್ಭದಲ್ಲಿ 1,80,000 ಸೈನಿಕರು 4.25 ಲಕ್ಷ ಮೊಘಲ ಸೈನಿಕರೊಂದಿಗೆ ಹೋರಾಟ ಮಾಡಬೇಕಾಯಿತು. 1,74,000 ಹಿಂದೂಗಳ ಬಲಿದಾನ ಆಯಿತು. ಆಮೇಲೆ ಸುಮಾರು 74 ಬಾರಿ ಯುದ್ಧಗಳಾಗಿದೆ. 3 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳ ಬಲಿದಾನ ಆಗಿದೆ. ಸಂಘರ್ಷ, ಹೋರಾಟ ಸತತ ನಡೆದಿದ್ದರೂ ಕೂಡ ಆ ಅಪಮಾನವನ್ನು ತೊಡೆಯುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಸ್ವಾತಂತ್ರ್ಯದ ನಂತರ ಕೂಡ ಹೋರಾಟ, ಸಂಘರ್ಷ ಎಲ್ಲವೂ ನಡೆದಿತ್ತು. ಆದರೆ ನಮ್ಮ ರಾಮ ಮಂದಿರವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗಲೇ ಇಲ್ಲ. 1989ರಲ್ಲಿ ರಾಮಶಿಲೆಯ ಮೂಲಕ ಗ್ರಾಮಗಳಲ್ಲಿ ಈಗಾಗಲೇ ತೋರಿಸಿದ 2,75,000 ಗ್ರಾಮಗಳಿಂದ ರಾಮಶಿಲೆಯ ಪೂಜೆ ನಡೆದು 1.25 ರೂಪಾಯಿ ತಲೆಗಂದರಂತೆ ಸಂಗ್ರಹ ಮಾಡಿ ರಾಮ ಮಂದಿರ ಕಟ್ಟಬೇಕು ಎಂಬಂತಹ ಒಂದು ಅಭಿಯಾನ ನಡೆಯಿತು. ಆದರೆ ಸರಕಾರಕ್ಕೂ ಕೇಳಲೇ ಇಲ್ಲ. 1990ರಲ್ಲಿ ಕರಸೇವೆಯ ಮೂಲಕ ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಯೋಚನೆ ಆಯಿತು. ಆಗ ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಂದು ಹಕ್ಕಿ ಕೂಡ ಹಾರುವುದಕ್ಕೆ ಬಿಡುವುದಿಲ್ಲ ಎಂಬ ರೀತಿಯಲ್ಲಿ ಎಲ್ಲ ರೀತಿಯ ತಡೆಗಳನ್ನು ನಿರ್ಮಾಣ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಕಂದಕಗಳ ನಿರ್ಮಾಣ, ರಸ್ತೆ ತಡೆ, ಮುಳ್ಳು ಬೇಲಿ, ಒಂದು ಹಕ್ಕಿ ಕೂಡ ಹಾರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳುವುದು. ಆದರೆ ಲಕ್ಷಾಂತರ ಕರಸೇವಕರು ಧಾವಿಸಿದರು. ಅನೇಕರನ್ನು ಸೆರೆ ಹಿಡಿದು 80-100 ಕಿಲೋಮೀಟರ್ ದೂರದವರೆಗೆ ಬಿಟ್ಟು ಅವರು ಬರದ ಹಾಗೆ ಮಾಡಿದರು. ಕರಸೇವಕರ ಬಂಧಿಸಿರೋ ಹೊಡೆದಾಟ, ಹೋರಾಟ ಎಲ್ಲ ನಡೆಯಿತು. ಸಾಧು ಒಬ್ಬ ಮಾತ್ರ ಕರಸೇವಕರಿದ್ದಂಥ ಒಂದು ಬಸ್ಸನ್ನು ಆ ಡ್ರೈವರನ್ನು ತಳ್ಳಿ ನೇರ ರಾಮ ಮಂದಿರದ ಕಡೆಗೆ ನುಗ್ಗಿಸಿಯೇ ಬಿಟ್ಟ. ಕರಸೇವಕರು ಮಂದಿರದ ಮೇಲಕ್ಕೆ ಹತ್ತಿದ್ರು. 2 ಅಣ್ಣ ತಮ್ಮಂದಿರು ಆ ಗುಮ್ಮಟದ ಮೇಲೆ ಭಗವಧ್ವಜವನ್ನು ಹಾರಿಸಿದರು. ತಕ್ಷಣ ಗುಂಡು ಹಾರಿತು. 2 ಅಣ್ಣ ತಮ್ಮಂದಿರ ಜೀವ ಹೋಯಿತು. ಸರಕಾರದ ಲೆಕ್ಕದಲ್ಲಿ 2,000 ಜನ ಹೋರಾಟದಲ್ಲಿ ಬಲಿದಾನ ಆದರು. ಆದರೆ ಲೆಕ್ಕವಿಲ್ಲದಷ್ಟು ಜನರ ಹೆಣ ಆ ಸರಯೂ ನದಿ ತೀರದಲ್ಲಿ ಬಿದ್ದದ್ದನ್ನು ಪ್ರತ್ಯಕ್ಷ ಕಂಡವರಿದ್ದಾರೆ, ಪತ್ರಿಕೆ ಬಂದು ನೋಡಿದ್ದೇವೆ. ಮತ್ತೆ 1992ರಲ್ಲಿ ಮತ್ತೆ ಕರಸೇವೆ ಆಗಬೇಕು ಯೋಚನೆ ಆಯಿತು. ಗ್ರಾಮಗಳಿಂದ ಕರಸೇವಕರು ಧಾವಿಸಿದರು.
ಶಾಂತ ರೀತಿಯಲ್ಲಿ ಕರಸೇವೆ ಮಾಡೋದು ಅಂತ ಹೇಳುವ ನಿರ್ಣಯ ಆಯಿತು. ನಾವೆಲ್ಲ ಒಂದೊಂದು ಬ್ಯಾಚ್, ನಮ್ಮ ಬ್ಯಾಚ್ ಸುಮಾರು 131 ಜನ ಇದ್ದೆವು. ನವೆಂಬರ್ 29 ಅಂತ ಕಂಡ ಮಂಗಳೂರಿಂದ ಹೋಯಿತು. 2ನೇ ತಾರೀಕಿಗೆ ಅಯೋಧ್ಯೆಗೆ ಮುಟ್ಟಿದೆವು. ಆ ಅಯೋಧ್ಯೆಯ ಗುಮ್ಮಟಗಳಿರುವ ಕೆಳಭಾಗದಲ್ಲಿ ಆ ಗದ್ದೆಗಳಲ್ಲಿಯೇ ನಮ್ಮ ವಾಸ್ತವ್ಯ ಟೆಂಟ್ ಹಾಕಿದ್ರು, ಹುಲ್ಲುಗಳನ್ನು ಹಾಕಿದ್ರು. ಆ ಹುಲ್ಲಿನ ಮೇಲೆ ಜಮಖಾನ ಹಾಕಿಯೋ ಮಲಗಬೇಕಾಗಿತ್ತು. 1 ವಾರ ಅಲ್ಲಿ ಇರಬೇಕಾಯಿತು. ಗುಮ್ಮಟ ಎದುರಿಗೆ ಕಾಣಿಸ್ತಾ ಇದೆ. 5ನೇ ತಾರೀಕಿಗೆ ಬೆಳಿಗ್ಗೆ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಮುಷ್ಟಿ ಮರಳನ್ನು ಕರಸೇವೆಗೆ ತಗೊಂಡೋಗ್ಬೇಕು ಅಂತ ಹೇಳಿ ಹಿರಿಯರ ನಿರ್ಧಾರ ಆಯಿತು. ಅದೇ ರೀತಿ ಲಕ್ಷ ಲಕ್ಷ ಜನ ಇಡೀ ಅಯೋಧ್ಯೆಯ ಆ ಮಂದಿರದ ಪರಿಸರದ ರಸ್ತೆಯಲ್ಲಿ ಕುಳಿತುಕೊಂಡು ರಾಮನಾಮ ಜಪ ಮಾಡ್ತಾ 8 ಗಂಟೆಯಿಂದ ಮುಷ್ಟಿ ಮರಳನ್ನು ಹಿಡಿದು ಕರಸೇವೆಗಾಗಿ ಸಿದ್ಧರಾಗಿದ್ದಂಥ ಸಂದರ್ಭ. ಲಕ್ಷ ಜನ, 6 ಲಕ್ಷಕ್ಕಿಂತ ಎಷ್ಟು ಜನ, ಪೊಲೀಸರು, ಮಿಲಿಟರಿ ಯಾವುದೂ ಬರುವ ಹಾಗಿಲ್ಲ. ಅಲ್ಲಿ ರಾಮನಾಮ ಜಪ ಆಗ್ತಾ ಇದೆ. ಕರಸೇವಕರಲ್ಲಿ ಹನುಮಾನ ಆವೇಶ, ಉದ್ರೇಕ ಆಗಿದೆ. ನೇರ ನೋಡುತ್ತಿದ್ದಂತೆ 10 ಗಂಟೆಗೆ ಆ ಎಲ್ಲ ತಡೆಗಳನ್ನು ಮೀರಿ ಕರಸೇವಕರು ಆ ಗುಮ್ಮಟ ಕಡೆಗೆ ಧಾವಿಸಿದ್ದಾರೆ. 12 ಗಂಟೆಗೆ 1 ಗುಮ್ಮಟ ಬಿತ್ತು. 4 ಗಂಟೆಗೆ ಎಲ್ಲ ಗುಮ್ಮಟಗಳ ನಾಶ ಆಯಿತು. 3 ಗುಮ್ಮಟಗಳು ಕೂಡ ನೆಲಸಮ ಆಗಿದೆ. ಹಿರಿಯ ಕಾರ್ಯಕರ್ತರು ಯೋಚನೆ ಮಾಡಿದರೆ ನೆಲಸಮ ಮಾಡಿದರೆ ಮುಂದೆ ಏನು? ಆಗ ಹೋವೆ ಶೇಷಾದ್ರಿಯವರು ಪ್ರಚಾರಕರಾಗಿದ್ದವರು. ಅವರು ನಿರ್ಣಯ ಮಾಡಿದರು, ಬರೀ ಇಲ್ಲಿ ನೆಲಸಮ ಮಾಡಿ ಸಾಲದು, ರಾಮಲಲ್ಲನ ಗುಡಿ ಆಗಬೇಕು. 10 ಗಂಟೆ ರಾತ್ರಿಗೆ ನಾವೆಲ್ಲ ಅದೇ ಪರಿಸರದಲ್ಲಿ ಇದ್ದವರು. ರಾಮಲಲ್ಲನ ಗುಡಿಯ ನಿರ್ಮಾಣ ಆಯಿತು. ಇಟ್ಟಿಗೆಯನ್ನು ತಾಯಂದಿರು ಸೆರಗಿನಲ್ಲಿ ಇಟ್ಟಿಗೆಯನ್ನು ತಗೊಂಡೋಗುವಂಥದ್ದು, ಕೈಗಳಲ್ಲಿ ಸಾಲು ಸಾಲಾಗಿ ಇಟ್ಟಿಗೆಗಳನ್ನು ಮಾಡ್ಕೊಳ್ತಾ ಆ ರಾಮನ ಮಂದಿರದ ಸಣ್ಣ ರಾಮಲಲ್ಲನ ಗುಡಿ ನಿರ್ಮಾಣ ಆಯಿತು. 4 ಗಂಟೆಗೆ ಮೊದಲ ಪೂಜೆ ಆಯಿತು. ಅದನ್ನು ನೋಡಿದಂಥ ಭಾಗ್ಯ ನಮ್ಮದು. ಸಾವಿರ ಸಂಖ್ಯೆಯ ಕರಸೇವಕರು ಅಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡ್ತೇವೆ. ಡಿಸೆಂಬರ್ 7ನೇ ತಾರೀಕು ಎಲ್ಲ ಕರಸೇವಕರು ಇಲ್ಲಿ ಹೋಗಬೇಕೆಂಬುದಾಗಿ ಅದಾಯಿತು. ರೈಲಿಗೆ ಟಿಕೆಟ್ ಸಮೇತ ತೆಗೆದುಕೊಳ್ಳದೆ ಸೀದಾ ನೀವು ನಿಮ್ಮ ಊರಿಗೆ ಹೋಗಬೇಕು ಅಂತ ಹೇಳುವ ನಿರ್ಣಯ ಆಯಿತು. ಹಾಗೆ ಕರಸೇವಕರು ಒಂದು ಸಾರ್ಥಕ 500 ವರ್ಷಗಳ ಯಾವ ಕಳಂಕ ಇತ್ತು, ಅಪಮಾನ ಇತ್ತು, ಅದನ್ನು ತೊಡೆದು ಹಾಕಿ ರಾಮ ಮಂದಿರದ ಪುಟ್ಟ ಗುಡಿಯನ್ನು ನಿರ್ಮಾಣ ಮಾಡಿದ ಐತಿಹಾಸಿಕ ದಿನ ಅದು ಡಿಸೆಂಬರ್ 6. ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂತಹ ದಿನ ನಾವೆಲ್ಲ ನೋಡಿದ್ದೇವೆ. ನಾವೆಲ್ಲ ಪುಣ್ಯವಂತರು. ನಾವು ಕರಸೇವೆ ಮುಗಿಸಿ ಬರಬೇಕಾದರೆ ಕರಸೇವಕರು ಮಾತನಾಡಿದ್ದಿದೆ, ನಾವು ಮುಂದಿನ ಭೇಟಿ ಯಾವಾಗ? ಅನೇಕರು ಹೇಳಿದ್ರು ನಾವು ಬ್ರಹ್ಮಕಲಶಕ್ಕೆ. ತುಂಬ ಜನರಿಗೆ ಆ ಭಾಗ್ಯ ಇದೆ ಹೋಗೋದಕ್ಕೆ. ಅನೇಕರು ಹೇಳಿದ್ದಾರೆ ನಮ್ಮ ಮುಂದಿನ ಭೇಟಿ ಕಾಶಿಯಲ್ಲಿ, ಅಲ್ಲಿ ಕೆಲಸ ಬಾಕಿ ಇದೆ. ಯೋಚನೆ ಆಗಬಹುದು. ಒಟ್ಟಿನಲ್ಲಿ ಒಂದು ಪುಣ್ಯಪ್ರದವಂತಹ ಅದರಲ್ಲಿ ನಾವೆಲ್ಲ ಕರಸೇವಕರು ಭಾಗವಹಿಸಿದ್ದೆವು. ನಾವೆಲ್ಲ ಪುಣ್ಯವಂತರು. ಅದೇ ಜಲಂಧರ್ರೇಗಳ ನೆನಪು ಮಾಡಿದರು. ಜಲಂಧರ್ರೇಗಳು ಮದುವೆಯಾದ ದಿನವೇ ಹೆಚ್ಚಿನ ಅಂಶ ಅವರ ಪತಿ ಪತ್ನಿ ಕರಸೇವೆಗೆ ಅಂತೇಳಿ ಯಾವುದನ್ನು ಲೆಕ್ಕಿಸದಲ್ಲಿಗೆ ಧಾವಿಸಿದ್ದಾರೆ. ನಮ್ಮ ತುಂಬ ಆತ್ಮೀಯರಾಗಿದ್ದವರು ಜಲಂಧರ್ರೇಗಳವರು. ಅವರ ಶ್ರೀಮತಿಗೆ ಇವತ್ತು ಗೌರವ ಅರ್ಪಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ನಾವು ಒಟ್ಟಿನಲ್ಲಿ ಕಲಿಯುಗದಲ್ಲಿ ಧರ್ಮಕ್ಕೆ ಒಂದೇ ಕಾಲಿರುವುದಂತೆ, ಎಲ್ಲ ಅಧರ್ಮ ಅನ್ಯಾಯ ಎಲ್ಲವೂ ನಡೀತಾ ಇದೆ ಅಂತೆ. ಆದರೆ ಕಾಲು ಭಾಗ ಧರ್ಮ ಇದೆ. ಆ ಧರ್ಮ ಎಲ್ಲ ಅಧರ್ಮಗಳನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹಿಂದೆಲ್ಲ ರಾಕ್ಷಸರು ಬೇರೆ ಕಡೆ ಇದ್ದಾರೆ. ಈಗ ನಮ್ಮಲ್ಲೇ ರಾಕ್ಷಸತ್ವ ಮತ್ತು ದೇವತ್ವ ಎರಡೂ ಇದೆ. ನಮ್ಮಲ್ಲಿರುವಂತಹ ದೇವತ್ವವನ್ನು ನಾವು ಹೆಚ್ಚು ಮಾಡಿದಾಗ, ನಮ್ಮಲ್ಲಿ ನಾವು ರಾಮನ ಶಕ್ತಿಯನ್ನು ಹನುಮನ ಶಕ್ತಿಯನ್ನು ಆವೇಶ ಮಾಡಿಸಿಕೊಂಡಾಗ ಖಂಡಿತವಾಗಿಯೂ ಈ ಸತ್ಯ ಧರ್ಮ ನ್ಯಾಯ ನೀತಿ ಖಂಡಿತವಾಗಿ ಉಳಿಯುತ್ತದೆ. ಒಂದು ಊರು ಒಳ್ಳೆಯದಾಗಬೇಕಾದ್ರೆ ಆ ದೇವಸ್ಥಾನ ಒಳ್ಳೆಯದಿರಬೇಕಂತೆ. ಹಾಗೆ ಒಂದು ದೇಶ ಒಳ್ಳೆಯದಾಗಬೇಕಾದ್ರೆ ಅಲ್ಲಿನ ದೇವಾಲಯ ಒಳ್ಳೆಯದಿರಬೇಕು. ನಾವು ಪರಸ್ಪರ ಹೇಳ್ತೇವೆ, ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂಚಿ ಅವಂತಿಕ ವೈಶಾಲಿ ದ್ವಾರಿಕಾ ಧ್ಯೇಯ ಪುರಿ ತಕ್ಷಶಿಲಾಗಯ ಪ್ರಯಾಗ ಪಾಟಲಿಪುತ್ರ ವಿಜಯನಗರ ಮಹತ್ ಇಂದ್ರಪ್ರಸ್ಥಂ ಸೋಮನಾಥ ತಥಾಮೃತಸರ ಪ್ರಿಯಂ. ಪುಣ್ಯಕ್ಷೇತ್ರಗಳು. ಅದರಲ್ಲಿ ಮೊದಲೇ ಬರುವಂಥದ್ದು ಅಯೋಧ್ಯೆ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇವತ್ತು ಶಿಲಾನ್ಯಾಸ ಆಗಿದೆ. 2023ರಲ್ಲಿ ಭವ್ಯ ದೇಗುಲ ನಿರ್ಮಾಣವಾಗುವುದಕ್ಕಿದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ಆ ತೀರ್ಥಕ್ಷೇತ್ರಕ್ಕೆ ತೀರ್ಥಾಟನೆ ಮಾಡೋದಕ್ಕೆ ಹೋಗೋಣ. ಒಂದು ಒಳ್ಳೆಯ ಸಂದರ್ಭವನ್ನು ಇವತ್ತು ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಭಾರತ ಮಾತೆಗೆ ಜಯ ಆಗಲಿ, ಭವ್ಯ ರಾಮ ಮಂದಿರ ನಿರ್ಮಾಣವಾಗಲಿ ಅಂತ ಹೇಳ್ತಾ ನಮಗೆ ಒಂದು ಈ ದಿನ ಕೂಡ ಒಂದು ಪುಣ್ಯದ ದಿನ ಆಯಿತು. ಏಕೆಂದರೆ ನಾವು ಅಯೋಧ್ಯೆಯ ಕರಸೇವೆಗೆ ಎಲ್ಲ ಊರಿನ ಜನರೆಲ್ಲ
ನಮ್ಮ ಸನ್ಮಾನ್ಯ ಜಲಂಧರಯ್ಯವರು ಸಂಘಟಿಸಿದ್ದರು ಊರಿನ ಕೆಲವು ಕಾರ್ಯಕರ್ತರನ್ನು. ಆದರೆ ನನ್ನಲ್ಲಿ ಕೂಡ ಹೇಳಿದರು ಬರ್ತೀರಾ ಅಂತೇಳಿ. ಹಾಗೆ ನಾನು ಒಂದು ದಿವಸದ ಮೊದಲು ಹೇಳಿದೆ. ನಾನು ತಕ್ಷಣ ನಮಗೆ ಹೋಗಬೇಕಂತ ಮನಸ್ಸು ತುಂಬ ಸಮಯದಿಂದ ಇತ್ತು. ನಾನು ಮುಲಾಯಂ ಸಿಂಗರ್ ಅವರ ಆ ಸಮಯದಲ್ಲಿ ಕೂಡ ನಾವು ಹೋಗುವಂಥ ಒಂದು ಯೋಚನೆ ಇತ್ತು, ಆದರೆ ನನಗೆ ಸಾಧ್ಯವಾಗಲಿಲ್ಲ. ಆದರೆ ಈ ಸಲ ಹೋಗಲೇಬೇಕೆನ್ನ ಹಠದಿಂದ ನಾನು ಸಿದ್ಧನಾಗಿ ಅದರಂತೆ ಅವರ ಸಂಘದ ಯೋಜನೆಯಂತೆ ನಮ್ಮಲ್ಲಿ ಎಲ್ಲರನ್ನು ನವೆಂಬರ್ 30 ಡಿಸೆಂಬರ್ ಲಾಸ್ಟ್ ಫಸ್ಟಿಗೆ ನಮ್ಮನ್ನೆಲ್ಲ ಸಂಘನಿಕೇತನಕ್ಕೆ ಬರಲಿಕ್ಕೆ ಹೇಳಿದರು. ನಾವೆಲ್ಲ ಹೋದೆವು. ಹೋಗಿ ಅಲ್ಲಿ ನಮಗೆ ಒಳ್ಳೆಯ ಆದರದಿಂದ ನಮ್ಮನ್ನು ಮಂಗಳಾರತಿ ಮಾಡಿ ನಮಗೆ ಭಾರಿ ಸಂತೋಷದಿಂದ ಬೀಳ್ಕೊಟ್ರು. ಹಾಗೆ ನಾವು ಇಲ್ಲಿಂದ ಹೊರಟವರು ತಾರೀಕು ವಿಶ್ವನಾಥ್ ಮಾಸ್ಟರ್ ಬ್ಯಾಚಿಯಲ್ಲಿ ನಾನು ಇದ್ದದ್ದು ಕಾಣಬೇಕು ಡೌಟ್ ನನಗೆ. ನಾವು ಡಿಸೆಂಬರ್ 2ಕ್ಕೆ ಅಲ್ಲಿ ಹೋಗಿದ್ದೇವೆ. ಡಿಸೆಂಬರ್ 2ಕ್ಕೆ ಹೋಗುವಾಗ ಅಲ್ಲಿ ನಮಗೆ ಅಷ್ಟೇನು ಆಗ ವ್ಯವಸ್ಥೆ ಆಗಬೇಕಷ್ಟೇ ಎಲ್ಲ. ಆದರೆ ಮರುದಿವಸ ಎಲ್ಲ ವ್ಯವಸ್ಥೆ ಆಯಿತು. ನಮಗೆ ಎಲ್ಲ ಮಂದಿರದ ಪಕ್ಕದಲ್ಲೇ ಒಂದು ಟೆಂಟ್ ಹಾಕಿಕೊಟ್ಟು ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಸಾಧಾರಣ ಒಂದು 500-600 ಜನ ಇದ್ದರೆ ಕಾಣಬೇಕು ಕರ್ನಾಟಕದವರು. ಅವರೆಲ್ಲರನ್ನು ನಾವೆಲ್ಲ ಆ ಟೆಂಟಲ್ಲಿ ಕೂತ್ಕೊಂಡು ನಮಗೆ ಕರಸೇವೆಗೆ ಡಿಸೆಂಬರ್ 6 ಮತ್ತು 4 ದಿವಸ ಉಂಟು. ನಾವು ಅದೇ ಟೆಂಟಲ್ಲಿ ಉಳಿದು ನಾವು ದಿನ ರಾಮಲಲ್ಲನ ದರ್ಶನ ಮಾಡಿ, ರಾಮಲಲ್ಲನ ದರ್ಶನ ಅಂದರೆ ಅದಕ್ಕೆ ಹೋಗಬೇಕಾದರೆ ಮುಂಚಿನ ಮಹಾಭಾರತದಲ್ಲಿ ಚಕ್ರವ್ಯೂಹದ ಕೋಟೆ ಕಟ್ಟಿದ್ರಂತೆ. ಅದರಲ್ಲಿ ಸೈನಿಕರು ಇಲ್ಲಿ ಕಬ್ಬಿಣದ ಬೇಲಿ ಸುತ್ತ, ಅದಕ್ಕೆ 1.5 ಅಡಿ ಅಗಲದ ದಾರಿ, ಅದಕ್ಕೆ ಸಾಧಾರಣ 100-200 ಮೀಟರ್ನಷ್ಟು ಒಳಗೆ ನಡ್ಕೊಂಡು ಹೋಗ್ಬೇಕು ನಾವು ಮಂದಿರಕ್ಕೆ ತಲುಪಬೇಕಾದರೆ. ನಮ್ಮನ್ನು ಅಷ್ಟು ಮಿಲಿಟ್ರಿ ಪೊಲೀಸ್ನವರೆಲ್ಲ ನಮ್ಮನ್ನು ಅಷ್ಟು ತನಿಖೆ ಮಾಡಿ ಆಮೇಲೆ ಹೊರಗೆ ಒಂದು ಮೊಬೈಲ್ ಬೆಂಕಿ ಬೆಟ್ಟಿಗೆ ಪೊಟ್ಟಣ ಸಹ ಹಾಕೊಂಡು ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ನಾವು ದಿನ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಹೋಗಿ ಬರ್ತಿದ್ದೆವು. ಮತ್ತು ಸರಿಯು ನದಿಗೆಲ್ಲ ಹೋಗಿ ಬರ್ತಿದ್ದೆವು. ನಮಗೆ ದಿನ ಬೆಳಿಗ್ಗೆ ಶಿಬಿರದಲ್ಲಿ ಬೆಳಿಗ್ಗೆ ಫಲಹಾರ, ಮತ್ತು ಬೈಠಕ್, ಪುನಃ ಸಾಯಂಕಾಲ ಮಧ್ಯಾಹ್ನ ಊಟ, ಮತ್ತೆ ಬೈಠಕ್, ಪುನಃ ಹೀಗೆ ಆಗಿ 4 ದಿವಸ ನಾವು ಡಿಸೆಂಬರ್ 5ರ ರಾತ್ರಿ ಬೈಠಕ್ನಲ್ಲಿ ಹೇಳಿದರು, ನೀವು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಮಾಡಿ ಸರಿಯು ನದಿಯಲ್ಲಿ ಸ್ನಾನ ಮಾಡಿ ಒಂದೊಂದು ಮುಷ್ಟಿ ಹೊಯ್ಗೆ ತರಬೇಕದ್ದು. ಹಾಗೆ ನಾವು ಕೂಡ ಹೊಯ್ಗೆ ಎಲ್ಲ ತಂದು ಸ್ನಾನ ಮಾಡಿ ಒಂದು ಮುಷ್ಟಿ ಹೊಯ್ಗೆ ತಂದು, ನಮಗೆ ದೊಡ್ಡ ಒಂದು ಮೈದಾನ ಇತ್ತು ಮಂದಿರದ ಎದುರಲ್ಲಿ. ಅಲ್ಲಿ ಎಲ್ಲರೂ ಸಾಲಾಗಿ ಕೂತ್ಕೊಳ್ಳಿ ಅಂತ ಹೇಳಿದರು. ನಾವು ಕಮ್ಮಿ ಅಂದರೆ 1.5 ಲಕ್ಷ ಜನ ಆಗ್ಬೋದಂತ ಕಾಣಬೇಕು. ಎಲ್ಲಿಂದ ನಮಗೆ ಕಣ್ಣು ತಾಗುತ್ತಿರಲಿಲ್ಲ, ಅಷ್ಟರವರೆಗೆ ಜನ ಇದ್ದರು. ನಾವೆಲ್ಲ ಕೂತು ನನ್ನೊಟ್ಟಿಗೆ ನಮ್ಮ ಮನೆಯಾದಂಥ ರಾಮಕೃಷ್ಣ ಕೂಡ ಇದ್ದ. ನಾವು ಒಟ್ಟಿಗೆ ಕುಳಿತುಕೊಂಡಿದ್ದೆವು. ಹಾಗೆ ಇಲ್ಲಿ ಎದುರುಗಡೆ ಒಂದು ಬಿಲ್ಡಿಂಗಿನ ಮೇಲೆ ಭಾಷಣ ಆಗ್ತಿತ್ತು. ನಮ್ಮ ಅಡ್ವಾಣಿಯವರು, ಜೋಶಿಯವರು, ಸಿಂಗಾಲ್ದವರು ಎಲ್ಲ ಇದ್ದರು ಅಲ್ಲಿ. ಹಾಗೆ ನಾವು ಹೇಳ್ತೇವೆ, ನೀವು ಕೂತ್ಕೊಳ್ಳಿ, ನಾವು ಹೋಗಿ ಕರಸೇವೆ ಮಾಡಲಿಕ್ಕೆ ಅದನ್ನೇ ಹೇಳ್ತಿದ್ರು ಅವರು. ಆದರೆ ಅಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಸಡನ್ ಆಗಿ 12 ಗಂಟೆ ಆಗುವಾಗ ಎಲ್ಲ ಅದರೊಳಗೆ ನುಗ್ಲಿಕ್ಕೆ ಶುರು ಮಾಡಿದರು. ನುಗ್ಲಿಕ್ಕೆ ಅಂದರೆ ಆ ಬೇಲಿಯನ್ನು ನೀವು ನೋಡಿದರೆ ಹೇಳ್ಬೋದು. ನಾನು ಹೇಳಿದರೆ ಚಕ್ರವ್ಯೂಹದ ಕೋಟೆ ಕೂಡ ಅಷ್ಟು ಇದಿರಲಿಕ್ಕಿಲ್ಲ, ಅಷ್ಟು ಗಟ್ಟಿಯಾಗಿತ್ತು. ಅದನ್ನು ತೆಗಿಬೇಕಾದ್ರೇ ನಮಗೆ ಬಹಳ ಕಷ್ಟ ಇತ್ತು. ಆದರೆ ಅಂಥ ಬೇಲಿ ಒಂದು ಅರ್ಧ ಗಂಟೆಗೆ ಒಳಗೆ ಎಲ್ಲ ಸಂತಾನವೇ ಇಲ್ಲ. ಅದರಲ್ಲಿ ಏನು ಬೇಲಿ ಎಲ್ಲಿತ್ತು, ಎಲ್ಲಿ ಹೋಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಕ್ಲೀನಾಗಿತ್ತು.
ಆಮೇಲೆ ಎಲ್ಲರೂ ಹೋಗಿ ಅದರ ಗುಂಬಸ್ಸಿನ ಮೇಲೆ ಕೂಡ ಹತ್ತಿದ್ರು ಕೆಲವರು. ಆದರೆ ಗುಂಬಸ್ ಮೇಲೆ ಹೋಗಿ ಅದನ್ನು ಹತ್ತಿ ಅದನ್ನು ಹೊಡಿಲಿಕ್ಕೆ ಆಗೋದಿಲ್ಲ, ಅದು ಅಷ್ಟು ಸ್ಟ್ರಾಂಗ್ ಆಗಿತ್ತು. ಏನು ಎಷ್ಟು ಒಂದು ಸಬ್ಬಲಾದರೆ ಅಥವಾ ಏನಾದರೂ ಹೊಡಿದ್ರು ಅದು ಟೈ ಗಬ್ಬಿನಾಗೆ ಹೊಡೆದಾಗೆ ಕೇಳ್ತಿದ್ದಲ್ಲದೆ ಅದನ್ನು ಹೊಡಿ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಆದರೆ ಲಾಸ್ಟಿಗೆ ಅಲ್ಲಿದ್ದ ಕಂಬಗಳನ್ನೆಲ್ಲ ತೆಗೆದು ಅದು ಅಡಿಯಲ್ಲಿ ಮಾತ್ರ ಈ ಇಟ್ಟಿಗೆ ಮಣ್ಣಿನಿಂದ ಕಟ್ಟಿದ್ದು ಅದು. ಅದರಿಂದಾಗಿ ನಮಗೆ ನಮ್ಮ ಕಾರ್ಯಕರ್ತರಿಗೆ ಆ ಇಟ್ಟಿಗೆ ಮಣ್ಣನ್ನು ಎಲ್ಲ ಆ ರೋಡಲ್ಲಿ ಕುಟ್ಟಿ ಎಲ್ಲ ಇದು ಮಾಡುವಾಗ ಈ ಗುಂಬಾಸು ಒಂದು ಬಸ್ 12 ಗಂಟೆಗೆ ಏನೋ ಅದು ಡಬ್ಬ ಅಂತ ಬಿತ್ತು, ಇಡೀ ಬಿತ್ತು. ಅದು ಅದನ್ನು ಹುಡಿ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಮತ್ತೆ ಬೀಳುವಾಗ ಮಾತ್ರ ಒಂದು 2-3 ತುಂಡಾಗಿ ಬಿತ್ತು. ಹಾಗೆ ಒಂದು ಬಿತ್ತು, 4 ಗಂಟೆ ಆಗುವಾಗ 3 ಬಿತ್ತು. ಎಂತ ಮಾಡೋದು, ಇದನ್ನು ತೆಗಿಬೇಕಲ್ಲ, ಇದನ್ನು ತೆಗೀಲಿಕ್ಕೂ ಅಷ್ಟೇ ಕಷ್ಟ ಉಂಟು. ಇದ್ದಂಥ ತುಂಡುಗಳು ಅಷ್ಟು ದೊಡ್ಡದು ಇದ್ದ, ಇದನ್ನು ಅಲ್ಲಿಂದ ತೆಗೆದು ನಾವೀಗ ಅಲ್ಲಿಂದ ಈಗ ಮಂದಿರ ಹೊಡೆದ್ರೆ ಸಾಕ, ಅಲ್ಲಿ ಏನಾದರೂ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನು ನಾವು ಕೆಲವು ಅಲ್ಲಿಯ ಸ್ಟೂಡೆಂಟ್ಗಳಂತೆ ಇಂಜಿನಿಯರಿಂಗ್ ಕಾಲೇಜ್ ಅವರೆಲ್ಲ ಇದ್ದರು, ಅವರೆಲ್ಲ ಆ ಸೂಚನೆ ಮೇರೆಗೆ ಎಲ್ಲ ಹಗ್ಗ ಕಟ್ಟಿ ಎಲ್ಲ ಎಳೆದು ಆ ಜಾಗವನ್ನೆಲ್ಲ 5-5:30 ಗಂಟೆ ಆಗುವಾಗ ಕ್ಲೀನ್. ಅಲ್ಲಿ ಆ ಮಸೀದಿಯ ಅಥವಾ ಎಂತ ಅವರು ಹೇಳ್ತಿದ್ರು, ನಮ್ಮದು ದೇವಸ್ಥಾನ ಇತ್ತು ಅಲ್ಲಿ, ಮಸೀದಿ ಅಂತ ಹೇಳ್ತಾರೆ ಅವರು, ಮಸೀದಿ ಎಲ್ಲಿತ್ತ ಗೊತ್ತಿಲ್ಲ ನಮಗೆ. ಅಲ್ಲಿ ರಾಮನ ಮೂರ್ತಿ ಮತ್ತೆ 3 ಗುಂಬಸ್ ಇತ್ತು ಅಷ್ಟೇ. ಆದರೆ ಅದನ್ನು ಎಲ್ಲ ತೆಗೆದು ಕ್ಲೀನ್ ಆಗಿತ್ತು ಇಡೀ ಮೈದಾನ. ಆ ಗುಂಬಸ್ ಎಲ್ಲಿ ಹೋಗಿದೆ ಏನಂತ ಒಂದು ಬೆಳಿಗ್ಗೆ ನೋಡಿದವರಿಗೆ ಸಾಯಂಕಾಲ ನೋಡುವಾಗ ಆಶ್ಚರ್ಯ ಆಗ್ಬೋದು, ಅಷ್ಟು ಕ್ಲೀನ್ ಆಗಿತ್ತು ಅದು. ಆಮೇಲೆ ನಾವು ಅದು ಬಿದ್ದ ಕೂಡಲೇ ಮತ್ತೆ ಅದರ ಮಂದಿರ ಕಟ್ಟುವಂಥ ಯೋಜನೆ ಬಂತು. ಇದನ್ನೆಲ್ಲ ತೆಗೆದು ಹಾಗೆ ನಾವು ರಾತ್ರಿ ಇಡೀ ಅದರ ಮಣ್ಣನ್ನು ತೆಗೆದು ಅಗಿಲಿಕ್ಕೆ ಎಲ್ಲವೂ ನಾವು ಸೇರಿದ್ದೇವೆ. ಬೆಳಿಗ್ಗೆ ಆಗುವಾಗ ಮಂದಿರದ ಕೆಸರುಕಲ್ಲ ಹಾಕಿ ಅದಕ್ಕೆ ಇದು ಸಿಮೆಂಟಿನಲ್ಲೆಲ್ಲ ಕಟ್ಟಿ ಬಟ್ಟೆದ್ದು ಸುತ್ತ ಮಾಡಿದ್ರು. ಅಷ್ಟೊತ್ತು ಆಗುವಾಗ ನಮ್ಮ ಅಲ್ಲಿ ಸರ್ಕಾರ BJP ಇದ್ದಾಗ ಇವರು ಕಲ್ಯಾಣ್ ಸಿಂಗ್ ಅವರ ಸರ್ಕಾರವನ್ನು ನಮ್ಮ ಕೇಂದ್ರ ಸರ್ಕಾರ ವಜಾ ಮಾಡಿ ಅಲ್ಲಿ ಸೇನೆಯನ್ನು ಹಾಕಿತ್ತು. ಹಾಗೆ ಮತ್ತೆ ಜನರೆಲ್ಲ ಓಡಲಿಕ್ಕೆ ಶುರು ಮಾಡಿದ್ರು. ಇನ್ನು ಅವರು ಬಂದರೆ ಅಷ್ಟರವರೆಗೆ ನಮಗೆ ಪೊಲೀಸರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರು, ನೀವು ಹೋಗಿ ಅದನ್ನು ಆದಷ್ಟು ಬೇಗ ತೆಗೆದುಬಿಡಿ ಅಂತ ಹೇಳ್ತಿದ್ರು. ಆದರೆ ಆ ಮಿಲಿಟ್ರಿ ಬಂದ ಮೇಲೆ ಮತ್ತೆ ನಾವೆಲ್ಲ ನಮ್ಮೊಟ್ಟಿಗೆ ಎಲ್ಲ ಹೆದರಿಕೆ ಶುರು ಮಾಡಿದ್ವು. ಅಲ್ಲದೆ ಗಲಾಟೆ ಎಲ್ಲ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಮಸೀದಿ ಕೊಡುತ್ತಾ, ಆ ಮಸೀದಿಗೆ ಅಲ್ಲಿ ಹೊಡೆದಿದ್ರು. ಅದನ್ನು ನೋಡಿದರೆ ಆ ಒಂದು ಯೋಗ ನಮಗೆ ಸಿಕ್ಕಿತಲ್ಲ, ಅದೇ ನಮ್ಮ ಪುಣ್ಯ. ನಾವು ಎಷ್ಟು ವರ್ಷದಿಂದ ನಾವು ಪುಸ್ತಕದಲ್ಲಿ ಓದಿದ್ದೇವೆ, ಕೇಳಿದ್ದೇವೆ, ಬೈಠಕಲ್ಲಿ ಕೇಳಿದ್ದೇವೆ, ಆದರೆ ನಮಗೆ ಹೋಗ್ಬೇಕಂತ ಆಸೆ ಇತ್ತು. ಆ ಆಸೆಯಲ್ಲಿ ನೆರವೇರಿತ್ತು. ಅಲ್ಲದೆ ನಾವಲ್ಲಿ ಆ ಒಂದು ಚಿಕ್ಕ ಮಂದಿರದ ಕಾರ್ಯ ನಿರ್ಮಾಣ ಆಗುವವರೆಗೆ ನಾವು ಅಲ್ಲಿ ಇದ್ದೆವು. ಮತ್ತೆ ನೀವೆಲ್ಲ ಹೋಗಿ ಅಂತ ಹೇಳಿದ್ವಿ. ಹೋಗ್ಲಿಕ್ಕೆ ನಮಗೆ ಎಂತ ಉಂಟು, ಬಸ್ ಉಂಟಾ, ಕಾರ್ ಉಂಟಾ, ಏನಿಲ್ಲ. ನಾವೆಂತ ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಬಂದೆವು. ನಡ್ಕೊಂಡು ಬಂದು ಅಲ್ಲಿ ಒಂದು ರೈಲು ಸಿಕ್ಕಿತ್ತು ಮಂಗಳೂರಿಗೆ ಬರುವಂಥದ್ದು. ನಮ್ಮ ಹತ್ರ ಹಣ ಕೂಡ ಇಲ್ಲ, ಏನಿಲ್ಲ, ಆಗ ಎಲ್ಲ ಖಾಲಿ ಆಗಿತ್ತು. ನಾವು ಆ ರೈಲಿಗೆ ಹತ್ತಿದೆವು. ರೈಲಿಗೆ ಹತ್ತಿ ನಾವು ಬಂದು ಇಲ್ಲಿ ಮೆಡ್ರಾಸಲ್ಲಿ ಮುಟ್ಟುವಾಗ ಅಲ್ಲಿ ರೈಲು ಬ್ಲಾಕ್ ಆಯಿತು. ಒಂದು ದಿನ ಮೆಡ್ರಾಸಲ್ಲಿ ರೈಲು ನಿಂತು. ಅಲ್ಲಿಂದ ಪುನಃ ಇಲ್ಲಿಗೆ ಮರುದಿವಸ ಮಂಗಳೂರಿಗೆ ಬರುವಾಗ ಮಂಗಳೂರಲ್ಲಿ ಏನಿಲ್ಲ, ಒಂದು ಗಾಡಿ ಆಗಲಿ ಎಂಥದ್ದು ಇಲ್ಲ. ಪುಣ್ಯಕ್ಕೆ ನಮ್ಮ ನಾಗೇಶ್ ಅಡ್ಕ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನಮ್ಮ ಕಾರ್ಯಕರ್ತರಾಗಿದ್ದರು. ಅವರು ಬೈಕ್ ತಗೊಂಡು ಬಂದು ನಮ್ಮನ್ನು, ನಾನು, ರಾಮಕೃಷ್ಣ, ವಿಠಲ್ ಶೆಟ್ಟಿ 3 ಜನ ನಾವು ಇದ್ದೇವೆ ಒಟ್ಟಿಗೆ, ನಮ್ಮನ್ನು ಒಂದು ಕರ್ಕೊಂಡು ಮನೆಗೆ ಮುಟ್ಟಿಸಿದರು. ಇಷ್ಟು ಅಂತ ಹೇಳಿ ನನ್ನ ಅನುಭವ ಮತ್ತೆ ನನಗೆ ಈಗ ಮರೆತೋಗಿದೆ. ಸುಮಾರು 30 ವರ್ಷ ಆಯ್ತಾ ಅಂತಲ್ಲ, 30 ವರ್ಷ ಆಯ್ತು, ನನಗೆ ಎಲ್ಲ ಮರೆತೋಗಿದೆ. ಇಲ್ಲ, ಆದ್ದರಿಂದ ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟನೆಯವರಿಗೆ ಧನ್ಯವಾದಗಳನ್ನು ಹೇಳಿ. 1992ರಲ್ಲಿ ಹೋದ ಅನುಭವ ಹೇಳಿದರು. ಆದರೆ ನಮ್ಮ ಉಳ್ಳಾಳನ್ನು 4 ಮಂದಿ 1990ರಲ್ಲಿ ಅಂದರೆ ಅಯೋಧ್ಯೆಗೆ ಹೋಗಿ ವಾಪಸ್ಸು ಬರುತ್ತೇವೆ ಅಂತ ಹೇಳುವ ಯಾವ ಆಸೆ ಇರಲಿಲ್ಲ ಪಾಪ ಅವರಲ್ಲಿ. ಆ 4 ಮಂದಿ ಬಗ್ಗೆ ಮಾತ್ರ ನಾನು ಹೇಳ್ತೇನೆ, ಉಳಿದ ಅನುಭವ ಹೇಳಿದೆ. ಅವರು 4 ಮಂದಿ ಹೇಳಿದಂತಹ ವಿಷಯ ಅಂತ ಹೇಳಿದರೆ, ಸ್ವತಃ ಅವರಿಗೆ ಹೋಗಬೇಕಿದ್ದರೆ ಅವರಲ್ಲಿ ಯಾವುದೇ ಆರ್ಥಿಕ ಸ್ಥಿತಿ ಇರಲಿಲ್ಲ. ಮುಖ್ಯ ಈಗ 4 ಮಂದಿ ಕೂಡ ಬೆಳಿಗ್ಗೆ ಇಲ್ಲಿ ಇದ್ದರು, ಈಗಲೂ ಇದ್ದಾರೆ. ಒಬ್ಬರು ಲವಕುಮಾರ್ ಅಂತ ಇದ್ದಾರೆ. ಅವರು ಇವತ್ತು ತಾನೇ ಬೆಳಿಗ್ಗೆ ಇಲ್ಲಿ ಸುಳ್ಯದಿಂದ ಬಂದಿದ್ದಾರೆ, ಇದಕ್ಕೋಸ್ಕರ ಬಂದಿದ್ದಾರೆ ಸುಳ್ಯದಿಂದ. ಅವರು ಇನ್ನಿವರೆಗೆ ಬರೋ ಇದಿರಲಿಲ್ಲ, ಆದರೆ ಬರಬೇಕಿದ್ರೆ ಆನಂತರಿಗೆ ಪತ್ರಿಕೆಯರು ಕೂಡ ಅವರನ್ನು ಸಂದರ್ಶನ ಮಾಡಿದರು. ಪಾಪ ಅವರು ಹೋಗಿ ಬಂದು
1 ವರ್ಷ BJP ಆಫೀಸಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದರು. ನಾನು ಅವರ ಬಾಯಿಂದ ಹೇಳಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಧನಂಜಯ ಕುಮಾರ್ ಫಸ್ಟ್ MP ಆಗಬೇಕಿದ್ದಾರೆ. ಸ್ವತಃ BJP ಕೊಡಿಯರ್ ಬೈಲ್ ಕಾರ್ಯಾಲಯದಲ್ಲಿದ್ದು ಎಲ್ಲ ವಸ್ತ್ರಗಳನ್ನೆಲ್ಲ ಕರಪತ್ರ ಎಲ್ಲ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರು ಲವ್ ಕುಮಾರ್ ಒಮ್ಮೆ ಎತ್ತಿ ಹೇಳಿ ಅವರು ಮೂಲತಃ ಸುಳ್ಳಿದವರು. ಅವರ ಕಾರ್ಯಕರ್ತ ಉಳ್ಳಾಳಿದೆ. ಸುಮಾರು 10 ವರ್ಷ ನನ್ನ ರೂಮಲ್ಲಿ ಇದ್ದರು. ಹಾಗೆ ಅವ್ರು ಕರ್ಕೊಂಡೋದ್ರು. ಆನಂತರ ಮತ್ತೊಬ್ಬರು ಇದ್ದವರು ಅಂತ ಹೇಳಿದರೆ ಸುರೇಶ್ ಆಚಾರ್ ಅಂತ ಇದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವರು ಈಗ ಮೂಲತಃ ಪ್ರಯಾಣಗಳಿತ್ತು. ಅವರು ಹಾಗೆ ಮತ್ತು ಅವರಾಗೆ ಬಹಳ ಕಷ್ಟದಿಂದ ಆ ಹೊತ್ತಲ್ಲಿ ಅವರಿಗೆ ಹೋಗಬೇಕಿದ್ದರೆ ಅವರಿಗೆ ಯಾವುದೇ ಹಣಕಾಸು ವ್ಯವಸ್ಥೆ ಇರಲಿಲ್ಲ. ಪಾಪ ನಮ್ಮ ಉಳ್ಳಾಳದಲ್ಲಿ ಸುರೇಂದ್ರ ಕರ್ಕೆ ಅಂತ ಹೇಳುವವರು ನಮ್ಮ ಹಿರಿಯ ಸಂಘದ ಕಾರ್ಯಕರ್ತರು. ಅವರು ನನಗೆ ಫೋನ್ ಮಾಡಿ ಹೇಳಿದರು, ಈಗ ಅವರೆಲ್ಲ ಹೋಗ್ತಾರಲ್ಲಪ್ಪ, ಅವರಿಗೆ ಇದರ ಖರ್ಚು ಏನು ಮಾಡ್ತೀರಿ? ಇಲ್ಲ ಸರ್ ಎಲ್ಲ ನಾವು ಅವ್ರ ಹತ್ತು ಇತ್ತು ಇಲ್ಲ ಅವ್ರನ್ನ ಬರಲಿ ಅಂತ ಹೇಳಿದ್ರು ನನ್ನಲ್ಲಿ. ನಾವೆಲ್ಲ ಹೋದೆವು. ಹೋಗಿ ನಿರೀಕ್ಷೆ ಮಾಡಿದ್ವಿ, ನೀವೆಷ್ಟು ಖರ್ಚುಂಟು, ನಿಮ್ಮ ನಿರೀಕ್ಷೆ ಏನುಂಟು? ಆಗ ನಾವು ಒಂದು 500 ರೂಪಾಯಿನ ಹೇಳಿದರು. ಅವರು 500ಕ್ಕಿಂತ ಹೆಚ್ಚು ಮೊತ್ತ ನಾನು ಹೇಳುವುದಿಲ್ಲ, ಅವರಿಗೆ ಖರ್ಚಿಗೆ ಅಂತೇಳಿ ಕೊಟ್ಟರು. ಬಹುಶಃ ಅಂತಹ ಪುಣ್ಯಾತ್ಮರು ಕೂಡ ಇದ್ದರು. ಅವರು ಹೇಳಿದ್ರು, ಅವರು ಹೋಗೋದೇ ಮುಖ್ಯ, ಅಂಥವರನ್ನು ನಾವು ಕಳಿಸೋದು. ಇದು ನೋಡಿ 28 ವರ್ಷ ಹಿಂದಿನ ಸಂಗತಿ ಆಲೋಚನೆ ಮಾಡಿ ನಾವೆಲ್ಲ. ಈಗ ನಮಗೆ ಸಂಘಕ್ಕೆ ಎಷ್ಟೋ ಕೊಡೋರು ಇರ್ಬೋದು, ಲಕ್ಷ ಕೊಡೋರು ಬಲ್ಲ ಬೇರೆ. ಆ ಕಾಲದಲ್ಲಿ ನಮಗೊಂದು 10-100 ರೂಪಾಯಿ ಕೊಡೋರು ಕೂಡ ಭಾಳ ಕಷ್ಟ ಇತ್ತು. ಅಂಥದ್ರಲ್ಲಿ ಅವರು ಕೊಟ್ಟಿದ್ದಾರೆ. ಆನಂತರ ಇನ್ನು ಆ ಒಟ್ಟಿಗೆ ಹೋದವರಲ್ಲಿ ಸುನಿಲ್ ಪುತ್ರ ಅಂತೇಳಿ, ಈಗ ತಾನು ಇಲ್ಲಿದ್ದರು, ಸುನಿಲ್ ಇದ್ದಾರೆ, ಹೋಗಿರೋ ಕಾಣ್ತಾರೆ ಈಗ. ಅವರು ಹಾಗೆ ಬಹಳ ಆ ಹೊತ್ತಲ್ಲಿ ಅವರಿಗೆ ಯಾವುದೇ ಉದ್ಯೋಗ ಇರಲಿಲ್ಲ. ಆದರೆ ಈಗ ಅವರು ಬಹಳ ಒಂದು ಇದರಲ್ಲಿ ಮೇಲೆ ಹೋಗಿ ಬಹಳ ಉತ್ತಮರಾಗಿದ್ದಾರೆ. ಮತ್ತೊಬ್ಬರು ಮಾಧವ್ ಉಳ್ಳಾಳ್ ಅಂತೇಳಿ, ನಾನು ಉಳ್ಳಾಳದವ್ರ ಬಗ್ಗೆ ಮಾತ್ರ ಹೇಳಿದ್ದು. ಯಾಕಂದ್ರೆ 90ರಲ್ಲಿ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳುವ ಯಾವ ಇದು ಇರಲಿಲ್ಲ. ಆದರೆ ಅವರಿಗೆ ಅದನ್ನು ಬಿಟ್ಟು ಹೋದವರು ಮಾಧವ್ ಉಳ್ಳಾಳ್ ಅಂತೇಳಿ ಖ್ಯಾತ ಪರಿಸರ ತಜ್ಞ, ಅವರು ಹೋಗಿ ಬಂದಿದ್ದಾರೆ ದೇವರ ದಯೆಯಿಂದ. ಆ 4 ಮಂದಿ ಕೂಡ ನಾವು ಹಿಂದಿನ ದಿವಸ 1 ವಾರ ಮೊದಲು ಉಳ್ಳಾಳ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ಬೀಳ್ಕೊಂಡರು. ಇವತ್ತು ಅದೇ 4 ಮಂದಿ ಅದೇ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರಥಮವಾಗಿ ಅವರಿಗೆ ಗೌರವಾರ್ಪಣೆ ಮಾಡಿದ ಅವರ ಪುಣ್ಯಾತ್ಮಗಳು. ಇದು ಆನಂತರ ಆದರೆ 1993ರಲ್ಲಿ 92ರಲ್ಲಿ ಅದು ನಾವೆಲ್ಲ ಹೋದಾಗ ಅಂಥ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಇತ್ತು, ಯಾರು ಇದ್ದರು ಅಂತ ಆರ್ಥಿಕತೆ ಇಲ್ಲ. ಆದರೆ 90ರಲ್ಲಿ ಹೋದವರು ನಿಜವಾಗಿಯೂ ಅವತ್ತು ಯಾರು ಪ್ರಾಣತ್ಯಾಗ ಮಾಡಿದ್ದಾರೆ, ಇದು ಮಾಡಿ, ಅದಕ್ಕಿಂದಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಹಿತ ರಾಮ ಮಂದಿರ ಕಟ್ಟುವ ಪಕ್ಷ ಉಂಟು ನಾವು ಹೇಳ್ತಾರೆ. ಯಾಕಂತ ಹೇಳಿದರೆ ಬಹುಶಃ ಈಗ ಸರ್ ಹೇಳಿದಾಗೆ, ಯಶವಂತ ಮಾತು ಹೇಳಿದಾಗೆ, ಆ ಹೊತ್ತಲ್ಲಿ ಯಾರೂ ಬರುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಇದ್ದಿತ್ತು. ನಾವೆಲ್ಲ 92ರಲ್ಲಿ ಹೋದವರು. 92ರಲ್ಲಿ ಹೋಗಿ ನಿತ್ಯ ಸರಯೂ ನದಿ ಹೋಗಬೇಕಿದ್ದರೆ ಅಲ್ಲಿ ಒಂದು ಮಸೀದಿ ಪಕ್ಕದಲ್ಲಿತ್ತು. ಅಲ್ಲಿ ಮುದುಕರಿದ್ದರು, ಪ್ರಾಯದವರು, ಇಸ್ಲಾಂ ಧರ್ಮದವರು. ನಾನು ಅವರಲ್ಲಿ ಕೇಳಿದೆ, ಹಿಂದಿಯಲ್ಲಿ ಕೇಳಿದೆ, ಕಹಾ ಹೇ ಮಸ್ಜಿದ್? ಆಗ ಅವರೇ ಹೇಳಿದರು, आप कर्नाटक से आए हैं, कहाँ है मस्जिद? यो तो मस्जिद है, हमारा मस्जिद नहीं, ये तो ಪೊಲಿಟಿಕ್ಸ್ಗೋಸ್ಕರ ಮಾಡಿದ ಮಸೀದಿ ಇದು, आप कर्नाटक से आए हैं ಅಂತೇಳಿ ಅವ್ರಿಗೆ ಆಶ್ಚರ್ಯ. ನಿಜವಾಗಿಲ್ಲ, ಖಾಲಿ 3 ರೂಮ್ ಹತ್ರ ಇರೋದು, ಇಷ್ಟವರೆಗೆ ಅಲ್ಲಿ ಯಾವುದೇ ಮಸೀದಿ ಪ್ರಾರ್ಥನೆ ಇಲ್ಲ, ಇದೆಲ್ಲ ಹೇಳಿದರು ಅವರು. ನಮಗೆ ನಿಜವಾಗಿ ಅಂತ ಸರ್ ಅದರ ಅಂತ ಹೇಳಿದಿಲ್ಲ 92ರ ಗತಿ ಮತ್ತು ಹೇಳಿ, ನಾನು ಅದನ್ನು ವಾಪತ್ತು ಹೇಳೋದಿಲ್ಲ. ನಾನು ಅದಕ್ಕೂ ಇವತ್ತು ಬಹುಶಃ ಯಾರ್ಯಾರು ಆ 90ರಲ್ಲಿ ಅಥವಾ 92ರಲ್ಲಿ ಅಯೋಧ್ಯೆಗೆ ಹೋಗಿದ್ದ ಕಾರ್ಯಕರ್ತರು, ನನ್ನ ಮಟ್ಟಿಗೆ ಶ್ರೀರಾಮಚಂದ್ರನ ಆ ದಯೆಯಿಂದ ಯಾರೂ ಹಾಳಾಗಲಿಲ್ಲ ನನ್ನವರು. ಬಹುಶಃ ನಾನಾಗ 4 ಮಂದಿ ಹೇಳಿದವರು ಕೂಡ ಇವತ್ತಿಗೂ ಒಳ್ಳೆ ಇದರಲ್ಲಿದ್ದಾರೆ. ಅವರ ಮಕ್ಕಳ ಆನಂತರ ಒಂದು ಮದುವೆಯಾಗಿ ಒಳ್ಳೆ ಇದರಲ್ಲಿದ್ದಾರೆ. ಇವರು ನಾನು ಹಾಗೆ 92ರಲ್ಲಿ ನನಗೆ ಎಂಗೇಜ್ಮೆಂಟ್ ಆಗಿತ್ತು. ನಾನು ಮನೆಯಲ್ಲಿ ಹೇಳಲಿಲ್ಲ, ನಮ್ಮ ಎಂಗೇಜ್ಮೆಂಟ್ ಅಲ್ಲಿಯೇ ಹೇಳಲಿಲ್ಲ. 92 ಬೆಳಿಗ್ಗೆ ಹೊಸಗಿಂತಲ್ಲಿ ಮಾತ್ರ ಫೋಟೋ ಬರ್ತಿತ್ತು. ನನ್ನ ಫೋಟೋ ನೋಡಿ ಮನೇಲಿ ಅಣ್ಣನ ಮಗ ಹೇಳಿ, ಇಲ್ಲ ಚಿಕ್ಕಪ್ಪ ಹೋಗಿದ್ದಾರೆ ಫೋಟೋ ಕಾಣ್ತಾ ಅಂತೇಳಿ. ನಾನು ಯಾವತ್ತೂ ಹೇಳಲಿಲ್ಲ. ಮತ್ತು ಮನೆಗೆ ಒಂದು ಕಾಗದ ಹಾಕಿದೆ. ಕೆಲವು ಕಾಗದ ನಾವು ಬಂದು ನಮಗೆ ಸಿಗ್ತಿತ್ತು, ಅಂದರೆ ಪೋಸ್ಟ್ಗೆ ಹೋಗ್ತಿರಲಿಲ್ಲ. ಆದರೆ ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೂ ಕೂಡ ನನ್ನ ಮಿಸ್ಸಸ್ ಆವಾಗ ಹೇಳ್ತಿದ್ರು, ನೀವು ಬಾಬರಿ ಮಸೀದಿ ಹೊರಡ್ಲಿಕ್ಕೆ ಹೋದವರು ಹಾಗೆ ಹೀಗೆ ಮದುವೆ ಇದೆಲ್ಲ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಸುಮಾರು ಮಾತಾಡಲಿಲ್ಲ. 1 ವರ್ಷ ಆಗಬೇಕಿದ್ದರೆ ನಮಗೆ 2 ಮಕ್ಕಳು ಹುಟ್ಟಿದರು, ಅವಳಿ ಮಕ್ಕಳು. ನಾನು ಆಗ ಮಿಸ್ಸಲ್ಲಿ ಹೇಳಿದೆ, ನೋಡಿದ ಸ್ವತಃ ಶ್ರೀರಾಮ ಜಾನಕಿಯ ಅನುಗ್ರಹದಿಂದ ನಮಗೆ ಲವಕುಶರು ಹುಟ್ಟಿದ್ದಾರೆ ಅಂತ ಹೇಳಿ. ಈಗ
ಬಹುಶಃ ಇವತ್ತು ಈಗ ಮುಂದಿನ ಹೇಳ್ತಿದ್ದೆ ನಿಮಗೆಲ್ಲ ಸನ್ಮಾನ ಉಂಟಂತೆ ಪೇಪರಲ್ಲಿ ಬಾರಿ ಉಂಟು ಅಲ್ಲ ನೋಡ ಹೋಗ್ತೇನೆ ಅಂತ ಹೇಳಿ ಅಲ್ಲ ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ ದೇವರ ದಯದಿಂದ ನಮಗೆ ಅವತ್ತು ಯಾರ್ಯಾರು ಶ್ರೀರಾಮನ ಆ ಸೇವೆಗೆ ಹೋಗಿದ್ದಾರೆ ಇಲ್ಲಿರೋ ಯಾರು ಕೂಡ ಬಿಲ್ಕುಲ್ ಅವರೆಲ್ಲರೂ ಒಳ್ಳೆಯದಾಗ್ತಾರೆ ಇನ್ನೂ ಕೂಡ ಅಂತ ಹೇಳಿ ನಾನು ಇದು ನಮ್ಮ ಕಾರ್ಯದ 4 ಮಂದಿ ಅಭಿಪ್ರಾಯವನ್ನು ಮಾತ್ರ ಹೇಳಿದೆ. 90ರಲ್ಲಿ ಹೋದವರ ಅಭಿಪ್ರಾಯವನ್ನು ಮುಖ್ಯವಾಗಿ ಮತ್ತೆಲ್ಲ ಗೊತ್ತಿದ್ದೇವೆ. ಇಂತಹ ಒಂದು ಅವಕಾಶ ಕೊಟ್ಟಾಗ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾವುದೇ ಒಂದು ಕಾರ್ಯಕ್ರಮ ಹಿಂದಿಂದಲೂ ಹಾಗೆ ಪ್ರಜಾಪ್ರಭುತ್ವ ಕಾಲ ನಿಲ್ಲುವುದಕ್ಕೆ ಹೋರಾಟ ಆಗ್ತಿತ್ತು. 500 ವರ್ಷ ಇತಿಹಾಸ ನಮ್ಮ ದೇಶದಲ್ಲಿ ಅನೇಕ ಮಂದಿ ಸ್ವಾತಂತ್ರ್ಯಕ್ಕೆ ಪ್ರಾಣತ್ಯಾಗ ಮಾಡಿ ಕೊನೆಗೆ ಬಂದವರು ಅಧಿಕಾರ ತಿದ್ದಿದ್ದಾರೆ, ಅದು ಸಂತೋಷ. ಆದರೆ ಅದರ ಹಿಂದೆ ಯಾರ್ಯಾರು ದೇಹತ್ಯಾಗ ಮಾಡಿ ಪ್ರಾಣತ್ಯಾಗ ಮಾಡಿದ್ರು ಅದಕ್ಕೂ ನಾವೆಲ್ಲ ಈ ಹೊತ್ತಿನಲ್ಲಿ ಅವರನ್ನು ನೆನಪಿಸುವುದು, ಅವರನ್ನು ಗೌರವಿಸುವುದು ನಮ್ಮ ಪುಣ್ಯದ ಕೆಲಸ ಅಂತೇಳಿ ತಿಳ್ಕೊಂಡು ಶ್ರೀ ಮಹಾಗಣಪತಿಯನ್ನು ವಂದಿಸುತ್ತಾ ಶ್ರೀರಾಮದೇವರನ್ನು ನೆನಪಿಸುತ್ತಾ 1990ರಲ್ಲಿ ನಮ್ಮ ಅಯೋಧ್ಯೆ ಯಾತ್ರೆ ಹೊರಟಿದೆ. ಅದರಲ್ಲಿ ನಾವು ಅಲಹಾಬಾದಿನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಬೀಡಿ ಗಾರ್ಡನ್ನಲ್ಲಿ ಹಾಕಿದರು. ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಪುನಃ 1992ರಲ್ಲಿ ಪುನಃ ಶ್ರೀ ಜಲಂಧರ್ ಇವರ ನೇತೃತ್ವದಲ್ಲಿ ನಮ್ಮ ಒಂದು ಯಾತ್ರೆ ಆರಂಭ ಆಗಿದೆ. ಅವರು ಮದುವೆ ಮಂಟಪದಿಂದಲೇ ಅವರ ಧರ್ಮಪತ್ನಿಯನ್ನು ಕರೆದುಕೊಂಡು ಹೋಗಿ ನಮ್ಮನ್ನು ಅಯೋಧ್ಯೆಯಲ್ಲಿ ಮುಟ್ಟೋ ತನಕ ಒಳ್ಳೆ ಇದು ಮಾಡಿ ಕೊನೆಯ ತನಕ ಅವರ ಕಾಲಿಯನ್ನು ಹರಿಪಾದ ಸೇರಿದ್ದಾರೆ. ಹರಿಪಾದ ಸೇರುವ ತನಕ ಕೊನೆಯ ತನಕ ನಮಗೆ ಅವರ ಸೇವೆಯನ್ನು ಮಾಡುವಂಥ ಒಂದು ಇದು ಸಿಕ್ಕಿದೆ. ಈ ಅಯೋಧ್ಯೆಯ ಈ ರಾಮ ಮಂದಿರ ನಿರ್ಮಾಣದ ಇಂದಿನ ಶಿಲಾನ್ಯಾಸಕ್ಕೆ ನಮಗೆ ದೇವರ ಆರೋಗ್ಯ ಕೊಟ್ಟಿದ್ದಾರೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನಗೆ ಒಂದು 2 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಉಳ್ಳಾಲ ನಗರ ಇವರಿಗೆ ನನ್ನ ಪರವಾಗಿ ಅನಂತ ಧನ್ಯವಾದ. ಒಂದು ರೋಮಾಂಚನವಾಗುವಂಥ ಒಂದು ಕಾರ್ಯಕ್ರಮ. ಯಾಕೆಳಿದರೆ ಪರಮ ಪೂಜ್ಯರಾದ ಶ್ರೀ ರಾಮಾನಂದ ಸ್ವಾಮೀಜಿಯವರು ಹಿಂದೂ ಐಕ್ಯತೆಗೆ ಬೇಕಾಗಿ ಮುಂಚೂಣಿಯಲ್ಲಿ ನಿಂತುಕೊಂಡು ಅಳಿದು ಜಾತಿ ಮತ ಬೇರೆ ಬೇರೆ ವಿಶ್ವಾಸಗಳ ಮೇಲೆ ಸಿದ್ಧಾಂತಗಳ ಮೇಲೆ ಹರಿಹಂಚ ಹಾಗೆ ಹೋಗ್ತಾ ಇದ್ದ ಹಿಂದೂ ಬಾಂಧವರನ್ನು ಒಂದು ಕಲಿಸುವಂಥ ಒಂದು ಕೇಂದ್ರ ಬಿಂದುವಾಗಿ ಹುಲ್ಯ ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಈ ಪುಣ್ಯಭೂಮಿಯಲ್ಲಿ ಈ ವೇದಿಕೆ ಇವತ್ತು ಇಂತಹ ಒಂದು ಸಾಧಕರನ್ನು ಅಯೋಧ್ಯ ಯಾವುದೇ ಆಸೆಗಳಿಲ್ಲದೆ ಯಾವುದೇ ಅಪೇಕ್ಷೆಗಳಿಲ್ಲದೆ ಕೈಯಲ್ಲಿ ಚಿಕ್ಕಾಸು ಹಣವೂ ಇಲ್ಲದೆ ಅಂತಹ ಒಂದು 3,500 ಕಿಲೋಮೀಟರ್ ದೂರ ಯಾತ್ರೆಯಲ್ಲಿ ಕೇವಲ ಶ್ರೀರಾಮನ ಆ ಪ್ರಾರ್ಥನೆಯೊಂದಿಗೆ ಅಲ್ಲಿ ಹೋಗಿ ನಾನು ಜೀವಂತವಾಗಿ ಬರುತ್ತೇನೋ ಅಲ್ಲ ನನ್ನ ಕುಟುಂಬವೋ ಅಲ್ಲ ನನ್ನ ಸಮಾಜವೋ ಯಾವುದನ್ನೂ ಲೆಕ್ಕಿಸದೆ ತನ್ನನ್ನು ತಾನೇ ಅರ್ಪಣೆ ಮಾಡಿದಂಥ ಮಹಾನ್ ಯೋಧರನ್ನು ಇವತ್ತು ನಾವು ಇಲ್ಲಿ ಸನ್ಮಾನಿಸಿದೆವು. ಇದು ಈ ಕ್ಷೇತ್ರಕ್ಕೂ ನಮ್ಮ ಈ ಟ್ರಸ್ಟಿಗಳಿಗೂ ಹಾಗೂ ಈ ಪರಿಸರದ ಎಲ್ಲರಿಗೂ ಸಿಕ್ಕಿದ ಸೌಭಾಗ್ಯ ಎಂದು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಬಂಧುಗಳೇ, ಹಿಂದೂಗಳ ರಕ್ತದೋಕಳಿಯಿಂದ ಸುಣ್ಣವನ್ನು ಕಳಿಸಿಕೊಂಡು ಮಸೀದಿಯ ಗೊಮ್ಮಟವನ್ನು ಪುಡಿ ಮಾಡಿದ ರೀತಿಯನ್ನು ಇವತ್ತು ಕಾರ್ಯಕರ್ತರು ಹೇಳಿದರು. ಆದರೆ ಸುಮಾರು 2-3 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಯೋಧರು ಪ್ರಾಣತ್ಯಾಗ ಮಾಡಿದಂಥ ರಕ್ತ ಕ್ರಾಂತಿಯನ್ನು ಶ್ರೀರಾಮ ಜನ್ಮಭೂಮಿಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ 5 ಶತಕಗಳ ಕಾಲ ನಮ್ಮ ಪ್ರಯತ್ನ ನಿಷ್ಫಲವಾಯಿತು. ಆದರೆ ಇವತ್ತು ಖಡ್ಗದ ಅವಶ್ಯಕತೆ ಇಲ್ಲ. ನಮ್ಮ ಕೈಯಲ್ಲಿರುವಂಥ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಓಟೆ ನಮಗೆ ಖಡ್ಗ. ಆದರೆ ಅದನ್ನು ಕೂಡ ನಾವು ನಮ್ಮ ಸಾಮಾನ್ಯ ಬುದ್ಧಿಗೆ ಕೂಡ ತಿಳಿಯುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಒಂದು ಮನೆಯ ಓಡಿಗೆ ಸ್ವಲ್ಪ ಕಾಂಕ್ರೀಟ್ ಹಾಕಿಬಿಟ್ರೆ ಆ ಹಾಕಿದ ವ್ಯಕ್ತಿಯೇ ನಮಗೆ ಶ್ರೀರಾಮ. ಒಬ್ಬ ಬಂದು ನಮ್ಮ ಬೆನ್ನು ತಟ್ಟಿದ್ರೆ ಅವನೇ ಶ್ರೀರಾಮ. ಒಂದು ಪ್ರಜಾಪ್ರಭುತ್ವದಲ್ಲಿ ಶ್ರೀರಾಮ ಈ ರಾಮರಾಜ್ಯವನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ರಾವಣರನ್ನು ನಾವು ಚುನಾಯಿಸಿದರೆ ಹೇಗೆ ನಮ್ಮ ರಾಮರಾಜ್ಯವನ್ನು ಪೂರ್ತೀಕರಿಸಲಿಕ್ಕೆ ಸಾಧ್ಯವಾಗುತ್ತದೆ?
ನಮ್ಮ ಹಿರಿಯರು ಯಾವ ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಹೇಳಿದನ್ನು ಸಾಮಾನ್ಯ 5-6 ಶತಕಗಳಿಂದ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಒಂದು ಪುಣ್ಯ ಪುರುಷನು ಈ ಕಾಲದಲ್ಲಿ ಉದ್ಭವಿಸಬೇಕಾಗಿ ಬಂತು. ಪ್ರಜಾಪ್ರಭುತ್ವವನ್ನು ಉಪಯೋಗಿಸಿಕೊಂಡು ಸರಿಯಾದ ಕಾನೂನಲ್ಲಿ ಧರ್ಮ ಪ್ರಕಾರದಲ್ಲಿ ಈ ಒಂದು ಹೈಕೋರ್ಟಿನ ಸುಪ್ರೀಂ ಕೋರ್ಟಿನ ವಿಧಿಯಿಂದ ನಮಗೆ ಇವತ್ತು ಈ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಈ ಪಾದಪೂಜೆಯನ್ನು ಮಾಡುವಂಥ ಅವಕಾಶ ಸಿಕ್ಕಿತ್ತು, ಭೂಮಿ ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆದರೆ ನಾವು ಇನ್ನೂ ಎಚ್ಚರಿಕೆಗೊಳ್ಳಬೇಕು. ನಮ್ಮ ಕ್ಷೇತ್ರದ ಸುತ್ತಮುತ್ತ, ನಮ್ಮ ಸಮಾಜದ ಸುತ್ತಮುತ್ತ, ನಮ್ಮ ಮನೆ ಸುತ್ತಮುತ್ತ ರಾವಣರ ವಲಸೆ ಬರುವಾಗ ನಾವು ಇನ್ನು ಮುಂದೆ ಆದರೂ ಜಾಗ್ರತೆ ವಹಿಸಬೇಕು. ಅಯೋಧ್ಯೆ ಎಂಬ ಆ ಪುಣ್ಯ ಭೂಮಿಯ ಆ ರೈಲ್ವೆ ಸ್ಟೇಷನ್ ಅನ್ನು ಫೈಸಲಾಬಾದ್ ಅಂತ ಹೇಳುವ ಮಟ್ಟಿಗೆ ಕೂಡ ನಾವು ನೋಡಲಿಲ್ಲ. ಬರೇ ರಾಜಕೀಯ ಹೆಸರಿನಲ್ಲಿ ಅವನ ಹಿನ್ನೆಲೆ ನೋಡುವುದಿಲ್ಲ. ಮಹಾತ್ಮ ಗಾಂಧಿಯ ಕುಟುಂಬ ಅಂತ ಹೇಳಿಕೊಂಡು ನಾವು ಕಣ್ಣು ಮುಚ್ಚಿ ಒಂದು ಪಾರ್ಟಿಗೆ ನಾವು ವೋಟ್ ಹಾಕ್ತಾ ಇದ್ದೇವೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಪಕ್ಷ ಅಂತ ಹೇಳಿ ನಾವು ಇನ್ನೂ ನಮ್ಮ ತಲೆಯಲ್ಲಿ ನಿಂತು ಹೋಗಿದೆ. ಆದ ಕಾರಣ ಇನ್ನಾದರೂ ರಾಮರಾಜ್ಯವನ್ನು ನಾವು ಹುಟ್ಟು ಹಾಕಬೇಕಾದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆ ಮೂಢತನ, ನಮ್ಮ ಅಜ್ಞಾನವನ್ನು ನಾವು ಕಳೆಯದಿದ್ದರೆ ನಾವು ಇನ್ನೂ ಈ ಚರಿತ್ರೆ ಪುನರಪಿ ಅದು ಪರಿವರ್ತನೆ ಆಗುವಂಥ ಸಾಧ್ಯತೆ ಇದೆ. ಇದು ನಮ್ಮೆಲ್ಲರ ಸೌಭಾಗ್ಯ. ನಾವು ನಮ್ಮ ಹಿರಿಯರು ಇದಕ್ಕೆ ಬೇಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡುವಾಗ ನಾವು ಇವತ್ತು ಈ ಶುಭ ಗಳಿಗೆಯಲ್ಲಿ ಈ ದಿವ್ಯಾತ್ಮಗಳು ಇಂಥ ಒಂದು ಸಂದರ್ಭದಲ್ಲಿ ನಾವು ಒಟ್ಟು ಸೇರುವಂತಹ ಮಹಾಭಾಗ್ಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯಲ್ಲಿ ಬಂದು ಬಹುಮಾನಿತರಾದ ಅವರನ್ನು ಯಾರನ್ನೆಲ್ಲ ನಾವು ಸನ್ಮಾನಿಸಿದೆವು ಅವರಿಗೂ ಅವರ ಕುಟುಂಬಕ್ಕೆ ನಾನು ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ಥರ ಇನ್ನು ಮುಂದೆ ಕೂಡ ನಾವು ಯಾವುದೇ ರೀತಿಯಲ್ಲೂ ಸಂಘಟನೆಯಲ್ಲಿ ನಾವು ನಮ್ಮ ಧರ್ಮ ಎಂಬ ವಿಚಾರಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಸರ್ವೇ ಜನ ಸುಖಿನೋ ಭವಂತು ನಿಜವೇ, ಆದರೂ ನಮ್ಮ ಹಿಂದೂಗಳ ಒಂದು ಶ್ರೇಯಸ್ಸಿಗೂ ಹಿಂದೂಗಳ ಅಭಿವೃದ್ಧಿಗೂ ನಮ್ಮ ಅವಕಾಶಗಳನ್ನು ನಾವು ತಿಳಿದು ಪಡೆಯುವಂತಹ ವ್ಯವಸ್ಥೆ ನಾವು ಮಾಡದಿದ್ದರೆ ನಮ್ಮ ಕೈಯಲ್ಲಿ ಸಿಕ್ಕಿದಂತಹ ಈ ಭಾಗ್ಯವನ್ನು ನಾವು ಪುನಃ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು. ಆದ ಕಾರಣ ಬಂಧುಗಳೇ, ಇದೊಂದು ರೋಮಾಂಚನದ ಗಳಿಗೆ. ಬಹಳ ಸಂತೋಷ ಇದೆ. ಹಿಂದೂ ಪರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸೇರಿಕೊಂಡು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು, ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. 3 ವರ್ಷಗಳ ಕಾಲದೊಳಗೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಪತಿ ಶ್ರೀರಾಮನ ಭವ್ಯ ಮಂದಿರ ಆಗಲಿಕ್ಕಿದೆ. ನಾವೆಲ್ಲರೂ ಇಲ್ಲಿ ಸೇರಿದವರೆಲ್ಲ ಒಟ್ಟಿಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂತಹ ಒಂದು ಅವಕಾಶ ಶ್ರೀದೇವರು ಶ್ರೀ ಮೂಕಾಂಬಿಕಾ ಕಲ್ಪಿಸಲಿ ಎಂದು ಪ್ರಾರ್ಥಿಸ್ತಾರೆ. ಶತಶತಮಾನಗಳ ಕನಸು ನನಸಾಗುವಂಥ ಈ ಒಂದು ದಿವ್ಯ ದಿನ, ಪುಣ್ಯದ ದಿನ ಮಾತ್ರ ಅಲ್ಲ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಂಥ ದಿನ. ಈ ದಿನದ ಈ ಸಭೆಯಲ್ಲಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಸಂಘದ ಹಿರಿಯರೇ, ಅತಿಥಿಗಳೇ, ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ವಿಶ್ವ ಪರಿಷತ್ ಬಜರಂಗ ದಳದ, ಅದೇ ರೀತಿ ಪರಿವಾರದ ಕಾರ್ಯಕರ್ತರೇ, ಕರಸೇವಕ ಬಂಧುಗಳೇ, ವಿಶೇಷವಾಗಿ ಕರಸೇವಕ ಬಂಧುಗಳೇ, ಇದೊಂದು ನಮಗೆಲ್ಲರಿಗೂ, ಯಾಕಂತೇಳಿದರೆ 1980ರಲ್ಲಿ ಯಾವಾಗ ವಿಶ್ವ ಹಿಂದೂ ಪರಿಷತ್ ಈ ಒಂದು ರಾಮ ಜನ್ಮಭೂಮಿಯ ಒಂದು ಕೇಸನ್ನು ಹ್ಯಾಂಡಲ್ ಮಾಡುವ ಮೂಲಕ ಅದಕ್ಕೊಂದು ಚಾಲನೆ ಕೊಟ್ಟಿದ್ದು. ಆ ನಂತರ 1984ರಲ್ಲಿ ತಾಲಾಕೋಲು ಚಳವಳಿ ಮೂಲಕ 85ರಲ್ಲಿ ಶ್ರೀರಾಮಲಲ್ಲನ ದರ್ಶನ ಭಾಗ್ಯ ದೊರೆಯಿತು. ಅರ್ಚನೆ ಆರಾಧನೆ ಪ್ರಾರಂಭ ಆಯಿತು. 1989ರಲ್ಲಿ ಶ್ರೀರಾಮ ಜಾನಕಿ ರಥಯಾತ್ರೆ, ಮನೆಯಲ್ಲಿ ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮದ ಮೂಲಕ 1990ರಲ್ಲಿ ಆ ಸಂದರ್ಭದಲ್ಲಿ ಅದು ವರ್ಣಿಸಲಿಕ್ಕೆ ಆಗದಂಥ ಒಂದು ಅನುಭವ. ಯಾಕಂತೇಳಿದರೆ ಮುಲಾಯಂ ಸಿಂಗ್ ಸರ್ಕಾರ ಹೇಳಿ ಕೇಳಿ ನಮ್ಮ ವಿರೋಧಿಗಳು ಒಂದು ಹಕ್ಕಿಯನ್ನು ಕೂಡ ಅಲ್ಲಿ ಪ್ರವೇಶಕ್ಕೆ ಅನುಮತಿ ಕೊಡೋದಿಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನೋಡಿದರೂ ನಾವಿವತ್ತೇನೋ ದೇಶದ ಗಡಿಯಲ್ಲಿ ಮುಳ್ಳುತಂತಿ ಬೇಲಿಯನ್ನು ಕಾಣ್ತೀವ, ಅದೇ ರೀತಿ ಅಕ್ಷರಶಃ ತಡೆಬೇಲಿ ನಿರ್ಮಾಣ ಮಾಡಿದ್ರು ಸುತ್ತಮುತ್ತ, ಅಯೋಧ್ಯೆಯ ಸುತ್ತಮುತ್ತ. ಸತ್ಯ, ಆ ಮುಲಾಯಂ ಸಿಂಗ್ ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ ಆಗುವುದರಲ್ಲಿತ್ತು.
ಯಾಕಂತೇಳಿದರೆ ರಸ್ತೆಯಲ್ಲಿ ಇದ್ದದ್ದೇ ಪೊಲೀಸ್, CRPF, ಅರೆ ಪಡೆ ಮತ್ತು ಸೇನೆ. ಇದು ಬಿಟ್ಟರೆ ಆ ಊರಿನ ಜನ ಕೂಡ ರಸ್ತೆಗೆ ಇಳಿದಂಥ ಒಂದು ಪರಿಸ್ಥಿತಿ, ಒಂದು ರೀತಿಯ ಪೂರ್ಣ ಪ್ರಮಾಣದ ತುರ್ತು ಪರಿಸ್ಥಿತಿ ಅಥವಾ ಕರ್ಫ್ಯೂ. ಮನುಷ್ಯ ಬಿಡಿ ಒಂದು ಪ್ರಾಣಿ, ನಾಯಿ ಕೂಡ ಆ ಕಡೆ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂತಹ ಸನ್ನಿವೇಶದಲ್ಲಿ ಸಾವಿರಾರು ಕರಸೇವಕರು ಕಾರ್ಯಕ್ರಮಕ್ಕಾಗಿ ಅಯೋಧ್ಯೆಗೆ ತೆರಳ್ತಾರಂತೆ ಹೇಳಿದರೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋಗಿದ್ದಾರೆ. ಹಿಂದೆ ಬರ್ತೇವೆ ಅಂತೇಳಿ ಯಾರಿಗೂ ಕೂಡ ವಿಶ್ವಾಸನೇ ಇಲ್ಲ. ಹೋಗುವಂಥ ಟ್ರೈನನ್ನು ಅದ್ಯಾವುದು ಲಕ್ನೋ ರೈಲ್ವೆ ಸ್ಟೇಷನಿಂದಲೇ ಹಿಂದ್ಗಡೆ ಇನ್ನೊಂದು ಬೋಗಿ ಕೊಟ್ಟು ವಾಪಸ್ ಕಳಿಸಿಕೊಡ್ತಿದ್ರು. ಭೋಪಾಲ್ನಿಂದ ವಾಪಸ್ ಬಂದವರಿದ್ದರು, ಮುಂಬೈಯಿಂದ ವಾಪಸ್ ಬಂದವರಿದ್ದರು, ವಿಶಾಖಪಟ್ಟಣದಿಂದ ವಾಪಸ್ ಬಂದವರಿದ್ದರು. ಹೋದವ್ರನ್ನು ಬೇರೆ ಬೇರೆ ಕಡೆಯಲ್ಲಿ ತಡೆಯುವಂಥ ಎಲ್ಲ ವ್ಯವಸ್ಥೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿತ್ತು. ಆದರೂ ಈ ಎಲ್ಲ ವಿಘ್ನಗಳನ್ನು ದಾಟಿ ಅದ್ಯಾವುದೋ ಗದ್ದೆ ಬಯಲಲ್ಲಿ, ಅದ್ಯಾವುದೋ ಗುಡ್ಡ ಬೆಟ್ಟಗಳ ದಾಟಿ, ಅದ್ಯಾವುದೋ ದೋಣಿಗಳಲ್ಲಿ ನದಿ ದಾಟಿ ಆ ಒಂದು ವ್ಯವಸ್ಥೆಯನ್ನು ವರ್ಣಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂಥ ವ್ಯವಸ್ಥೆಯಲ್ಲಿ ಕೂಡ ಅಯೋಧ್ಯೆಯತ್ತ ಕಾರ್ಯಕರ್ತರು ಹೋಗಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ಈಗ ನೆನೆಸುವಾಗ ಮೈ ರೋಮಾಂಚನ ಆಗ್ತದೆ. ಖಂಡಿತ ಸಾಧ್ಯನೇ ಇಲ್ಲ. ಎಲ್ಲ ರಸ್ತೆ ಬಂದ್. ಇವತ್ತೇನು ಯಾವುದಾದ್ರೂ ಒಂದು ಮನೆಯಲ್ಲಿ ಕೊರೋನಾ ಆದಾಗ ಸೀಲ್ ಡೌನ್ ಮಾಡ್ತಾರೆ, ಆ ಮನೆಯಿಂದ ಹೊರಗೆ ಬರದಾಗೆ. ಆ ರೀತಿ ಮನೆಯ ಅಂಗಳದಿಂದ ಮನೆಯ ಹೊರಗೆ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೂ ಅದ್ಯಾವುದೋ ಗಳಿಗೆಯಲ್ಲಿ ಒಂದು ಬಸ್ ಏಕಾಏಕಿ ಮುನ್ನುಗ್ಗಿ ಹೋಗ್ತಾ ಉಂಟು. ನೋಡ್ತಿದ್ದಂತೆ ಗುಂಬಜ್ ಮೇಲೆ ಇಬ್ಬರು ಯುವಕರು ಹತ್ತಿದ್ದಾರೆ. ಭಗವಧ್ವಜ ಹಾರಾಡಿದೆ, ಶೂಟ್ ಮಾಡಿದ್ದಾರೆ, ಇಬ್ಬರು ಕೆಳಗೆ ಬಿದ್ದಾರೆ. ಕೊಠಾರಿಯ ಬ್ರದರ್ಸ್. ಇದು ಅಲ್ಲಿಗೆ ಸೀಮಿತ ಆಗಲಿಲ್ಲ. ಆನಂತರ ನೂರಾರು ಸಾವಿರಾರು ಕಾರ್ಯಕರ್ತರ ಹೆಣಗಳು ಸರಾಯಿ ನದಿಯಲ್ಲಿ ತೇಲಿ ಬರ್ತದೆ. ಅಕ್ಷರಶಃ ರಣರಂಗ, ಹೋರಾಟದ ಕಣ. ಬಹುಶಃ ಭಾರತ ಪಾಕಿಸ್ತಾನ ಯುದ್ಧವನ್ನೊಂದು ನೆನಪಿಸುವಂಥ ಕ್ಷಣ. ಅಮಾಯಕರ ಮೇಲೆ ಗುಂಡಿನ ದಾಳಿ, ಕೈಯಲ್ಲಿ ಯಾವುದೇ ಹತ್ಯಾರ ಇಲ್ಲ ಅಂಥ ಕಾರ್ಯಕರ್ತರ ಮೇಲೆ ಗುಂಡಿನ ದಾಳಿ. ಯೋಚನೆ ಮಾಡಿ, ಇವತ್ತು ಅದನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಂಥ ಒಂದು ಕಠಿಣ ಪರಿಸ್ಥಿತಿಯನ್ನು ಮೀರಿ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಆ ಮುಲಾಯಂ ಸಿಂಗ್ ಸರ್ಕಾರಕ್ಕೆ ಸಡ್ಡು ಹೊಡೆದು ಮುಂದಿನ ಕೆಲವೇ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಮುಲಾಯಂ ಸರ್ಕಾರವನ್ನು ಬೀಳಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು, ಉತ್ತರ ಪ್ರದೇಶದ ಕಾರ್ಯಕರ್ತರು ಮಾಡಿದ್ದಾರೆ. ನಂತರ ಬಂದಂಥ ಕಲ್ಯಾಣ್ ಸಿಂಗ್ ಸರ್ಕಾರ 92ರಲ್ಲಿ ಸಂಘದ ಮಾರ್ಗದರ್ಶನದಲ್ಲಿ ಸಂಪೂರ್ಣ ವ್ಯವಸ್ಥಿತವಾಗಿ, ಅದೇ ಹೇಳಿದ್ರಲ್ಲ, ಎಲ್ಲ ದೇವಸ್ಥಾನಗಳಿಗೆ ಹೋಗುವಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಊರಿನ ಜನ ನಮ್ಮನ್ನು ಹೋದ ಕಾರ್ಯಕರ್ತರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋ ರೀತಿಯಲ್ಲಿ, ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವ ರೀತಿಯಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇದ್ದುಕೊಂಡು ಕಟ್ಟ ಕಡೆಯ ಲಾಂಛ ಭೂಮಿಗೆ ಬೀಳುವವರೆಗೂ ಇದ್ದುಕೊಂಡು ಕೊನೆಯಲ್ಲಿ ಕಲ್ಯಾಣ್ ಸಿಂಗ್ ರಾಜೀನಾಮೆಯನ್ನು ಕೊಡ್ತಾರೆ ಹೂವೆ ಶೇಷಾದ್ರಿ ಅವರ ಮಾರ್ಗದರ್ಶನದಲ್ಲಿ. ಆಗ ಹೂವೆ ಶೇಷಾದ್ರಿ ಅವರು ನಮ್ಮ ಸಂಚಾಲಕ ಕಾರ್ಯವಾಹಕರಾಗಿದ್ದಾರೆ. ಮಾನ್ಯ ಸರಸಂಘ ಚಾಲಕರ ನಂತರದ ಸ್ಥಾನ ಹೂವೆ ಶೇಷಾದ್ರಿ ಅವರಿಗೆ. ಅವರು ನೇರ ಅಲ್ಲಿ ಇದ್ದಿರ್ತಾರೆ. ಅವರು ನಂತರದ ಸೂಚನೆ ಮೇರೆಗೆ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಡ್ತಾರೆ. ಎಲ್ಲ ಕಾರ್ಯಕರ್ತರಿಗೆ ವಾಪಸ್ ತೆರಳುವಾಗೆ ಸೂಚನೆ ನೀಡಲಾಗುತ್ತೆ. ಮರುದಿನ ಎಲ್ಲರೂ ಅವರವರ ಸ್ವಸ್ಥಾನಗಳಿಗೆ ತೆರಳಿ ಆ ಒಂದು 500 ವರ್ಷಗಳ ಏನು ಹೇಳ್ತೀವಿ ಆ ಲಾಂಛ ಸಂಪೂರ್ಣ ನೆಲಸಮ ಆಗ್ತದೆ. ತಕ್ಷಣಕ್ಕೆ ಅಲ್ಲಿ ಒಂದು ಚಿಕ್ಕದಾದ ಮಂದಿರ ನಿರ್ಮಾಣ ಆಗಬೇಕು. ಇಟ್ಟಿಗೆಗಳಿಂದಲೇ ತಕ್ಷಣಕ್ಕೆ ಮಂದಿರ ಮರುದಿನ ಬೆಳಿಗ್ಗೆಯ ಹೊತ್ತಿಗಿಂತ ಮೊದಲು ಮಂದಿರಗಳು ನಿರ್ಮಾಣ ಆಗಿ ಶೀಟ್ ಏನು ಹೊದಿಕೆಯೊಂದಿಗೆ ಇವತ್ತಿಗೂ ಕೂಡ ಅದು ತುಂಬ ವರ್ಷಗಳ ನಂತರ ಕೂಡ ಅದು ಅನೇಕರಿಗೆ ಹೋಗುವಾಗ ರಾಮಲಾಲನಿಗೆ ಅದೇ ಟೆಂಟಿನಲ್ಲಿ ಆಗುವಂಥ ಪೂಜಾ ಕಾರ್ಯ.
ಇವತ್ತು ಅದಕ್ಕೊಂದು ಕಾಲಘಟ್ಟ ಕೂಡಿ ಬಂದಿದೆ. ಪರಮ ಸೌಭಾಗ್ಯ. ಯಾಕಂತೇಳಿದರೆ ಅಂದಿನ ಹೋರಾಟದಲ್ಲಿ ನಮ್ಮ ಜಲಂಧರ ಇರ್ಬೋದು, ಅಥವಾ ಮಾನ್ಯ ಅಶೋಕ್ ಸಿಂಗಲ್ಜಿ ಇರ್ಬೋದು, ಅಥವಾ ಪೇಜಾವರ ಸ್ವಾಮೀಜಿ ಇರ್ಬೋದು, ನಮ್ಮ ಶ್ರೀ 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 ರಮಾನಂದ ಸ್ವಾಮೀಜಿ ಇರ್ಬೋದು, ಅವರೆಲ್ಲ ಮುಂಚೂಣಿಯಲ್ಲಿ ನಿಂತು ನಮಗೆಲ್ಲ ಪ್ರೇರಣೆ ನೀಡಿದವರು, ನಮ್ಮೆಲ್ಲ ಓಡಾಟಗಳಿಗೆ ಶಕ್ತಿ ತುಂಬಿದವರು. ಈ ಕ್ಷೇತ್ರದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ರಜತ ಮಹೋತ್ಸವದ ಕಾರ್ಯಕ್ರಮ ಕೂಡ ಭಾರಿ ವೈಭವ ರೀತಿಯಲ್ಲಿ ನಡೆದಿತ್ತು. ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಭೂಮಿ ಪೂಜನೆಯ ನೇರ ಪ್ರಸಾರ ಕಾರ್ಯಕರ್ತರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ, ಇದು ನಿಜಕ್ಕೊಂದು ನಮ್ಮ ಸೌಭಾಗ್ಯ. ಆ ಸಂದರ್ಭದಲ್ಲಿ ನಾನು ಸಂಘದ ತಾಲೂಕು ಶಾರೀರಿಕ ಪ್ರಮುಖ ಆಗಿ, ನಂತರ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ, ಇದೀಗ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಸ್ಥಾನದಲ್ಲಿ ನನಗೆ ಈ ಒಂದು ಸೌಭಾಗ್ಯ ಸಿಕ್ಕಿದಂತೇಳಿ ನಿಮ್ಮೆಲ್ಲರಿಗೂ ನಾನು ಎಲ್ಲರಿಗೂ ನಾನು ನಮಿಸುತ್ತಾ ಹರಿವು. ಈ ದಿನದ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮ ಜೊತೆ ಇದ್ದಂತಹ ನಮಗೆ ಆದರ್ಶವಾಗಿರುವ ಕರಸೇವೆಗೆ ತೆರಳಿದ ಎಲ್ಲ ಬಂಧುಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನಾಡಿದ ಹಿರಿಯರಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೇವಾ ಪ್ರಮುಖರಾದಂತಹ ವಿಶ್ವನಾಥ್ ಮಾಸ್ಟರ್ ಇವರಿಗೂ ಧನ್ಯವಾದಗಳು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ದಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ, ದಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ, ಮಹಾಮಂಗಲೇ ಪುಣ್ಯಭೂಮಿ ತ್ವಧರ್ತೆ, ಮಹಾಮಂಗಲೇ ಪುಣ್ಯಭೂಮಿ ತ್ವಧರ್ತೆ, ತದ್ವೇಷಕಾಯೋ ನಮಸ್ತೆ ನಮಸ್ತೆ, ವರದ್ವೇಷಕಾಯೋ ನಮಸ್ತೆ ನಮಸ್ತೆ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ, ಹೇ ಸಾದರನ್ವಾ ನಮಾಮೋ ವಯಂ, ಹೇ ಸಾದರನ್ವಾ ನಮಾಮೋ ವಯಂ, ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ, ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ, ಶುಭಾಮಾಶಿ ಸಂದೇಹಿ ತತ್ಪೂರ್ತಯೇ, ಶುಭಾಮಾಶಿ ಸಂದೇಹಿ ತತ್ಪೂರ್ತಯೇ, ಅಜೇಯಾಚ ವಿಶ್ವಸ್ಯ ದೇವೀಶ ಶಕ್ತಿಂ, ಅಜೇಯಾಚ ವಿಶ್ವಸ್ಯ ದೇವೀಶ ಶಕ್ತಿಂ, ಸುಶೀಲಂ ಜಗದ್ಯೇನಂ ಬ್ರಹ್ಮವೇ, ಸುಶೀಲಂ ಜಗದ್ಯೇನಂ ಬ್ರಹ್ಮವೇ, ಸುಧಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ, ಸುಧಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ, ಸ್ವಯಂ ಸ್ವೀಕೃತನ್ನ ಸುಗಂ ಕಾರಯೇ, ಸ್ವಯಂ ಸ್ವೀಕೃತನ್ನ ಸುಗಂ ಕಾರಯೇ, ಸಮುದ್ಗಾರ್ಷನಿಶ್ರೇಯಸಸ್ಯೈಕಮುಗ್ರಂ, ಸಮುದ್ಗಾರ್ಷನಿಶ್ರೇಯಸಸ್ಯೈಕಮುಗ್ರಂ, ಪರಂ ಸಾಧನಂ ನಾಮ ವೀರವೃತಂ, ಪರಂ ಸಾಧನಂ ನಾಮ ವೀರವೃತಂ, ಪ್ರದತ್ತಾಸ್ಪುರತ್ಪಕ್ಷಯಾ ಧ್ಯೇಯನಿಷ್ಠಾ, ಪ್ರದತ್ತಾಸ್ಪುರತ್ಪಕ್ಷಯಾ ಧ್ಯೇಯನಿಷ್ಠಾ, ಪ್ರದತ್ತಾ ಪ್ರಜಾಗರ್ಧತೀವ್ರಾನಿಶಂ, ಪ್ರದತ್ತಾ ಪ್ರಜಾಗರ್ಧತೀವ್ರಾನಿಶಂ, ವಿಜಯತ್ರೀ ಜನಸಂಹತಾ ಕಾರ್ಯಶಕ್ತಿ, ವಿಜಯತ್ರೀ ಜನಸಂಹತಾ ಕಾರ್ಯಶಕ್ತಿ, ವಿಧಾಯಾಸ ಧರ್ಮಸ್ಯ ಸಂರಕ್ಷಣಂ, ವಿಧಾಯಾಸ ಧರ್ಮಸ್ಯ ಸಂರಕ್ಷಣಂ, ಪರಂ ವೈಭವನ್ನೇತು ಮೇ ತತ್ಸ್ವರಾಷ್ಟ್ರಂ, ಪರಂ ವೈಭವನ್ನೇತು ಮೇ ತತ್ಸ್ವರಾಷ್ಟ್ರಂ, ಸಮರ್ಥಾ ಭವತ್ವಾ ಶಿಶಾಪೇರುಷಂ, ಸಮರ್ಥಾ ಭವತ್ವಾ ಶಿಶಾಪೇರುಷಂ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸಂಘ ಗಿರ